ದಿವ್ಯವಾಣಿ 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 ದಿವ್ಯವಾಣಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ದಿವ್ಯವಾಣಿ ಲೈವ್ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂತಹ ನಿಮ್ಮೆಲ್ಲರನ್ನ ಪ್ರಭು ಯೇಸುವಿನ ನಾಮದಲ್ಲಿ ವಂದಿಸುತ್ತಾ ಈ ಅತ್ಯದ್ಭುತಕರವಾದಂತಹ ಔತಣಕೂಟಕ್ಕಾಗಿ ನಿಮ್ಮೆಲ್ಲರನ್ನ ಆಹ್ವಾನಿಸ್ತೇನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಪ್ರಭು ಯೇಸು ನಮಗೆ ಒಂದು ವಿಷಯದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದೇನಂತಂದರೆ, ನಮ್ಮಲ್ಲಿ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾವೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ನನ್ನ ದೇವರು ನನಗೆ ಜಯವನ್ನು ಕೊಡಬೇಕು, ಆ ಜಯವನ್ನು ಅನುಭವಿಸಲಿಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ, ಉಪವಾಸ ಮಾಡ್ತಿದ್ದೇವೆ. ಆದರೆ ಇವತ್ತು ಸಂಕ್ಷಿಪ್ತವಾಗಿ ನಾವು ದೇವರ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ, ತನ್ನ ವಾಕ್ಯದಲ್ಲಿ ದೇವರು ಏನು ನುಡಿದಿದ್ದಾರೆ ಎಂಬುದಾಗಿ ನಾವು ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ 1 ಯೋಹಾನ 5ನೇ ಅಧ್ಯಾಯ ವಾಕ್ಯ 4 ಹೇಳ್ತದೆ, ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ, ಲೋಕವನ್ನು ಜಯಿಸುವಂಥದ್ದು ದೇವರೆಂಬುದಾಗಿ ಹೇಳ್ತಾ ಇಲ್ಲ, ಬದಲಾಗಿ ನಮ್ಮ ವಿಶ್ವಾಸ ಎಂಬುದಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಇಲ್ಲಿ ವಾಕ್ಯ ಕ್ಲಿಯರಾಗಿ ಹೇಳ್ತದೆ, ಲೋಕವನ್ನು ಜಯಿಸುವಂಥದ್ದು ದೇವರಲ್ಲ, ಅಥವಾ ಜಯವನ್ನು ಕೊಡುವಂಥದ್ದು ದೇವರಲ್ಲ, ಬದಲಾಗಿ ನಮ್ಮ ವಿಶ್ವಾಸ. ಸೊ ಮೊದಲನೇ ಅಂಶ ಏನಂತಂದರೆ, ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಅದರರ್ಥ ಈ ಲೋಕದಲ್ಲಿ ಹುಟ್ಟುವಂಥ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಲೋಕವನ್ನು ಜಯಿಸ್ತಾರೆ ಎಂಬುದಾಗಿ ಹೇಳ್ತಾ ಇಲ್ಲ. ಅಲ್ಲಿ ಈ ರೀತಿಯೂ ಕೂಡ ಹೇಳ್ತಾ ಇಲ್ಲ, ತಂದೆ ತಾಯಿಗಳಿಂದ ಹುಟ್ಟಿದವರು ಮತ್ತು ದೇವರಿಂದ ಹುಟ್ಟಿದವರು ಲೋಕವನ್ನು ಜಯಿಸ್ತಾರೆ ಎಂಬುದಾಗಿ ಹೇಳ್ತಾ ಇಲ್ಲ. ಇಲ್ಲಿ ಕ್ಲಿಯರಾಗಿ ಹೇಳ್ತದೆ, ಸ್ಪಷ್ಟವಾಗಿ ಹೇಳ್ತದೆ, ದೇವರಿಂದ ಜನಿಸಿದ ಪ್ರತಿಯೊಬ್ಬನು. ಸೊ ಮೊದಲನೇದಾಗಿ ನಾವು ಈವನ್ ಕ್ರೈಸ್ತ ಮಕ್ಕಳು ವಿಶ್ವಾಸಿಗಳಾಗಿದ್ದರೂ ಕೂಡ ಮೊದಲನೇ ಪ್ರಶ್ನೆ ಅಂತಂದರೆ, ನಾವು ನಿಜವಾಗಿಯೂ ದೇವರಿಂದ ಹುಟ್ಟಿದ್ದೇವ? ನಿಮ್ಮ ಉತ್ತರ ಹೌದು ಎಂಬುದಾಗಿದ್ದರೆ ಹೇಗೆ ಹುಟ್ಟಿದ್ದೀರಿ? ಒಂದು ಕ್ಷಣ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಾನು ನಿಜವಾಗ್ಲೂ ದೇವರಿಂದ ಹುಟ್ಟಿದ್ದೇನೆ? ಎಸ್. ಹೇಗೆ ಹುಟ್ಟಿದ್ದೇವೆ? ಯಾವ ವ್ಯಕ್ತಿ ಆಗಿದ್ದಾರೆ? ದೇವರಿಂದ ಹುಟ್ಟಿದವನು. ನಾವು ಅನೇಕರು ಹೇಳ್ತೇವೆ, ಅನೇಕ ಉದಾಹರಣೆಗಳು ಕೊಡ್ಬೋದು, ಅಥವಾ ನಿಮ್ಮ ತಿಳುವಳಿಕೆ ತಕ್ಕಂತೆ ಅನೇಕ ಉತ್ತರಗಳು ಕೊಡ್ಬೋದು. ಆದರೆ ದೇವರ ವಾಕ್ಯ ನೋಡೋಣ, ಅಲ್ಲಿ ಒಂದನೇ ವಾಕ್ಯ ಹೇಳ್ತದೆ, ಅದೇ 1 ಯೋಹಾನ 5ನೇ ಅಧ್ಯಾಯ ವಾಕ್ಯ 1ರಲ್ಲಿ, ಯೇಸುವು ಕ್ರಿಸ್ತನಾಗಿದ್ದಾನೆಂದು ನಂಬುವ ಯಾವನಾದರೂ ದೇವರಿಂದ ಹುಟ್ಟಿದವನಾಗಿದ್ದಾನೆ. ಸೊ ದೇವರು ತನ್ನ ವಾಕ್ಯ ತಿಳಿಸಿದ್ದಾರೆ, ಯಾರು ಯೇಸುವನ್ನು ಯೇಸುವೇ ದೇವರ ಪುತ್ರ ಎಂಬುದಾಗಿ ನಂಬಿದಾರೋ ಅಂಥವನು ದೇವರಿಂದ ಹುಟ್ಟಿದವನಾಗಿದ್ದಾನೆ, ದೇವರ ಮಗುವಾಗಿದ್ದಾನೆ ಎಂಬುದಾಗಿ. ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ನೀವೆಲ್ಲರೂ ಕೂಡ ನಂಬ್ತೀರಿ ಯೇಸುವು ದೇವರ ಪುತ್ರ, ಯೇಸುವು ಕ್ರಿಸ್ತ ಎಂಬುದಾಗಿ. ಕ್ರಿಸ್ತ ಎಂಬ ಪದಾರ್ಥ ಅನಾಯಿಂಟೆಡ್ ಒನ್ ಅಂದರೆ ಅಭಿಷಕ್ತ ಎಂಬುದಾಗಿ. ಸೊ ಇಲ್ಲಿ ಬೇರೆ ಏನು ಹೇಳ್ತಾ ಇಲ್ಲ, ಯಾರು ಯೇಸುವನ್ನು ದೇವರ ಪುತ್ರ ಅಂತ ನಂಬ್ತಾರೋ ಅವರೆಲ್ಲರೂ ದೇವರಿಂದ ಹುಟ್ಟಿರುವಂತಹ ದೇವರ ಮಕ್ಕಳಾಗಿದ್ದಾರೆ. ಸೊ ಇದರರ್ಥ, ಪ್ರೈಸ್ ಗಾಡ್, ನಾನು ಮತ್ತು ನೀವೆಲ್ಲರೂ ಕೂಡ ಯಾವಾಗ ಯೇಸುವನ್ನು ನನ್ನ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಸ್ವೀಕಾರ ಮಾಡಿಕೊಂಡು ಅದೇ ಕ್ಷಣದಲ್ಲಿ ಪರಲೋಕದಿಂದ ಒಂದು ಡಿಕ್ಲರೇಷನ್ನ ಡ್ಯಾಡಿನೇ ಮಾಡಿದರು. ಏನಂತಂದರೆ, ನೀನು ನನ್ನ ಪ್ರಿಯ ಮಗು ಎಂಬುದಾಗಿ. ಓ ಪ್ರೈಸ್ ಗಾಡ್. ಸೊ ಡ್ಯಾಡಿ ಹೇಳ್ತಾ ಇದ್ದಾರೆ, ನೀನು ನನ್ನಿಂದ ಹುಟ್ಟುವ ನನ್ನ ಮಗು ಎಂಬುದಾಗಿ. ನಂಬರ್ 1. ನಂಬರ್ 2, ಸೊ ನೀವು ಯಾವಾಗ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ಪ್ರಭುವಾಗಿ, ದೇವರಾಗಿ ಸ್ವೀಕಾರ ಮಾಡ್ಕೊಂಡ್ರಿ, ಅದೇ ಕ್ಷಣದಲ್ಲಿ ಡ್ಯಾಡಿ ಮತ್ತೊಂದು ಶಿರೋನಾಮೆಯನ್ನು ಟೈಟಲ್ ಕೊಟ್ಟರು. ಅದೇನಂತಂದರೆ, ನೀನು ಲೋಕವನ್ನು ಜಯಿಸುವ ಜಯಶಾಲಿಯಾಗಿದೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಮುಖ್ಯವಾಗಿ ಏನಂತಂದರೆ, ಈ ಲೋಕದಲ್ಲಿ ಹುಟ್ಟುವಂತಹ ಎಲ್ಲ ವ್ಯಕ್ತಿಗಳು, ನಾನಾಗಲಿ ನೀವಾಗಲಿ, ನಾವೆಲ್ಲರೂ ಕೂಡ ಹುಟ್ಟಿದ್ದು ಕಲುಷಿತಗೊಳ್ಳುವಂತಹ ಆ ಜೀವಕಣಗಳಿಂದ ನಾವೆಲ್ಲರೂ ಕೂಡ ಹುಟ್ಟುವಾಗ ಆ ಜೀವಕಣಗಳಿಂದ ಹುಟ್ಟಿದ್ದರಿಂದ ನಾವೆಲ್ಲರೂ ಕೂಡ ಸೋತವರಾಗಿದ್ವಿ. ಮತ್ತೊಂದು ರೀತಿ ಹೇಳೋದಾದರೆ, ನಾವೆಲ್ಲರೂ ಕೂಡ ತಂದೆ ತಾಯಿಯ ಜೀವಕಣಗಳಿಂದ ಹುಟ್ಟಿ ಬಂದ್ವಿ. ಆ ತಂದೆ ತಾಯಿಯ ಜೀವಕಣಗಳು ಏದೇನು ತೋಟದಲ್ಲಿ ಆದಮನು ಮಾಡಿದ ಪಾಪದ ನಿಮಿತ್ತವಾಗಿ ಆ ಪಾಪ ಎಂಬ ವೈರಸ್ ಮನುಷ್ಯನ ಜೀವಕಣಗಳನ್ನು ಅಟ್ಯಾಕ್ ಮಾಡಿ ಆ ಮನುಷ್ಯನ ಜೀವಕಣಗಳಿಂದ ಹುಟ್ಟಿದಂತಹ ಪ್ರತಿಯೊಂದು ಮಗುವು ಕೂಡ ಪಾಪದಲ್ಲೇ ಜನಿಸಬೇಕಾಯಿತು. ಆ ಪಾಪ ಎಂಬ ವೈರಸ್ನಲ್ಲಿ ಜನಿಸಬೇಕಾಗಿತ್ತು. ಆ ಪಾಪ ನಾವೆಷ್ಟೇ ಏನೇ ಒಳ್ಳೆ ಕಾರ್ಯಗಳು ಮಾಡಿದರೂ ಕೂಡ ನಮ್ಮನ್ನು ಮೇಲ್ಮಟ್ಟಕ್ಕೆ ಕೊಂಡೋಗದಂತೆ ನಮ್ಮನ್ನು ಕೆಳಮಟ್ಟಕ್ಕೆ ತುಳಿತಾ ಇತ್ತು. ಬಟ್ ಪ್ರೈಸ್ ಬಿಟ್ಟು ಗಾಡ್,
ಕಡೆಯ ಆದಮರಾಗಿರುವಂಥ ಪ್ರಭು ಯೇಸು ಈ ಲೋಕಕ್ಕೆ ಬಂದು ಆ ಪಾಪವನ್ನು ತಾನೇ ಹೊತ್ಕೊಂಡು ಶಿಲುಬೆಯಲ್ಲಿ ನಮಗೋಸ್ಕರ ಯಾವಾಗ ಪಾಪವಾಗಿ ಮಾರ್ಪಟ್ಟರು, ಪ್ರೈಸ್ ಬಿಟ್ಟು ಗಾಡ್, ಸಮಾಧಿಯಾದರು. ಸತ್ತು ಸಮಾಧಿಯಾಗಿದ್ದು ಮಾತ್ರವಲ್ಲ, 3ನೇ ದಿನದಲ್ಲಿ ಪುನರುತ್ಥಾನಗೊಂಡು ತನ್ನ ಪ್ರಾಜೆಕ್ಟನ್ನು ಮುಗಿಸಿ, ರಕ್ಷಣಾ ಕಾರ್ಯವನ್ನು ಮುಗಿಸಿ ತಂದೆ ಬಳಿಗೆ ಹೋದರು. ಬಟ್ ಒಂದು ಗುಡ್ ನ್ಯೂಸ್ ಏನಂತಂದರೆ, ಆ ಪ್ರಭು ಯೇಸುವನ್ನು ನಾನು ಯಾವಾಗ ಇವರೇ ದೇವರ ಪುತ್ರ, ಇವರೇ ನನ್ನ ರಕ್ಷಕರು, ಇವರೇ ಕ್ರಿಸ್ತರು ಎಂಬುದಾಗಿ ನಾನು ನಂಬಿದ್ನೋ, ಅದೇ ಕ್ಷಣದಲ್ಲಿ ದೇವರು ಯೇಸು ಕ್ರಿಸ್ತರ ಮೂಲಕ ನನ್ನನ್ನು ಮತ್ತು ನಿಮ್ಮನ್ನು ಪವಿತ್ರಾತ್ಮರಿಂದ ತಿರುಗುಟ್ಟಿಸಿ ಈಗ ನಾನು ಮತ್ತು ನೀವು ದೇವರ ಮಕ್ಕಳಾಗಿದ್ದೇವೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಸೊ ಮುಖ್ಯವಾಗಿ ಏನಂತಂದರೆ, ಒಂದು ಸಲ ನೀವು ದೇವರ ಮಗುವಾದ ಮೇಲೆ ಗುಡ್ ನ್ಯೂಸ್ ಏನಂತಂದರೆ, ದೇವರೇ ನಮಗೆ ಟೈಟಲ್ ಕೊಟ್ಟಿದ್ದಾರೆ, ಶಿರೋನಾಮೆಯನ್ನು ಕೊಟ್ಟಿದ್ದಾರೆ, ನೀವು ಲೋಕವನ್ನು ಜಯಿಸುವಂತಹ ಜಯಶಾಲಿಗಳಾಗಿದ್ದೀರಿ ಎಂಬುದಾಗಿ. ಅದರ ಅರ್ಥ ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬರಲಿ, ಫಾರ್ ಎಕ್ಸಾಂಪಲ್ ಈ ಕೆಲವು 3 ವರ್ಷಗಳ ಹಿಂದೆ ಕೊರೋನಾ 19, 20 ಎಲ್ಲ ಬಂತು. ಈವನ್ ಮುಂದೆ 420 ಕೂಡ ಬರ್ಬೋದು. ಬಟ್ ಅದೇ ದೇವರ ವಾಕ್ಯ ಹೇಳ್ತದೆ, ಯಾವುದು ಬಂದರೂ ಕೂಡ ನಿಮ್ಮನ್ನು ಅದು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನಿಮ್ಮ ಐಡೆಂಟಿಟಿ ಏನಂದರೆ, ಕ್ರಿಸ್ತನಲ್ಲಿ ನಾವು ಈಗಾಗಲೇ ಜಯಶಾಲಿಗಳಾಗಿದ್ದೇವೆ. ಯಾಕೆಂದರೆ ಪ್ರಭು ಯೇಸು ಈಗಾಗಲೇ ಲೋಕವನ್ನು ಜಯಿಸಿದ್ದಾರೆ. ಸೊ ದಟ್ ಮೀನ್ಸ್ ಅದರ ಅರ್ಥ ಕ್ರಿಸ್ತ ಯೇಸು ಈಗಾಗಲೇ ಜಯಶಾಲಿ ಆಗಿರೋದ್ರಿಂದ, ನಾನು ಮತ್ತು ನೀವು ಕ್ರಿಸ್ತ ಯೇಸುವಿನಲ್ಲಿರೋದ್ರಿಂದ ನಾವು ಕೂಡ ಈಗ ಸಂಪೂರ್ಣ ಜಯಶಾಲಿಗಳಾಗಿದ್ದೇವೆ. ಯಾವ ರೋಗ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಹಣಕಾಸಿನ ಸಾಲದ ಹೊರೆ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಲೋಕದ ಭ್ರಷ್ಟಾಚಾರ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ಲೋಕದ ಯಾವುದೇ ಸಂಪ್ರದಾಯಗಳು ಅಥವಾ ಯಾವುದೇ ವಿಧವಾದ ತಡೆಗೋಡೆಗಳು ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾನು ಕ್ರಿಸ್ತನಲ್ಲಿ ಜಯಶಾಲಿಯಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಸೊ ಇಲ್ಲಿ ವಾಕ್ಯ ನಾವು ಸ್ಪಷ್ಟವಾಗಿ ನೋಡಿದ್ವಿ. ಈಗ ಮೊದಲನೇ ವಾಕ್ಯದಲ್ಲಿ 1 ಯೋಹನ 5:4 ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸ್ತಾನೆ. ಸೊ ಅದರರ್ಥ ನಾನು ಒಂದು ಸಲ ಯೇಸುವನ್ನು ನಾನು ಸ್ವೀಕರಿಸಿಕೊಂಡ ತಕ್ಷಣವೇ, ಯಾವಾಗ ನಾನು ದೇವರಿಂದ ಹುಟ್ಟಿರುವಂಥ ದೇವರ ಮಗುವಾದ್ನೋ, ಅದೇ ಕ್ಷಣದಲ್ಲಿ ಲೋಕವನ್ನು ಜಯಿಸುವಂಥ ಶಕ್ತಿಯನ್ನು ದೇವರು ನನ್ನ ಒಳಗಡೆ ನೆಲೆಗೊಳಿಸಿದ್ದಾರೆ. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಫೈತ್. ಸೊ ಈ ಒಂದು ಪ್ರಿಯರೇ, ನಾವೆಲ್ಲರೂ ಹೇಳ್ತೇವೆ, ಹೌದು ನಿಮಗೆ ವಿಶ್ವಾಸ ಇದೆಯಾ ಎಂಬುದಾಗಿ ಕೇಳುವಾಗ, ಎಸ್ಪೆಷಲಿ ಕ್ರೈಸ್ತ ವಿಶ್ವಾಸಿಗಳನ್ನ ಕೇಳುವಾಗ ಎಲ್ಲರೂ ಹೇಳ್ತಾರೆ, ಹೌದು ನಮಗೆ ವಿಶ್ವಾಸ ಇದೆ. ವಿಶ್ವಾಸ ಇದ್ದಿದ್ದಕ್ಕಾಗಿ ನಾವು ಚರ್ಚೆ ಬರ್ತಾ ಇದ್ದಾವೆ, ಧ್ಯಾನ ಕೊಟ್ಕೊ ಹೋಗ್ತಾ ಇದ್ದಾವೆ, ಈವನ್ ಥ್ಯಾಂಕ್ ಗಾಡ್ ಈ ದಿವ್ಯವಾಣಿ ಲೈವ್ ಪ್ರೋಗ್ರಾಮನ್ನು ವೀಕ್ಷಣೆ ಮಾಡ್ತಾ ಇದ್ದಾವೆ. ನಮಗೆ ವಿಶ್ವಾಸ ಇಲ್ಲ ಅಂದರೆ ನಾವು ಯಾವ ಕಾರಣಕ್ಕೂ ಇಲ್ಲಿ ನಾವು ಒಂದುಗೂಡ್ತಾ ಇರಲಿಲ್ಲ ಎಂಬುದಾಗಿ. ಗುಡ್, ನಿಮ್ಗೆಲ್ರಿಗೂ ವಿಶ್ವಾಸ ಇದೆ, ಗುಡ್. ಬಟ್ ಅದು ಪ್ರಶ್ನೆ ಏನಂತಂದರೆ, ಎಷ್ಟು ಮಂದಿ ಪ್ರಿಯರೇ ನಿಮ್ಮಲ್ಲಿರುವ ವಿಶ್ವಾಸ ನಿಮಗೆ ಜಯವನ್ನು ಕೊಡ್ತದೆ ಎಂಬುದಾಗಿ ನಂಬಿದ್ದೀರಿ? ನಿಜವಾಗ್ಲೂ ನಿಮ್ಮಲ್ಲಿರುವಂಥ ವಿಶ್ವಾಸ ನಿಮಗೆ ಜಯವನ್ನು ಕೊಡುವ ಶಕ್ತಿಯಾಗಿದೆ ಎಂಬುದಾಗಿ ನಂಬಿದ ಮೇಲೆ ನಾವೇ ಅದಕ್ಕಾಗಿ ದೇವರ ಹತ್ರ ಹೋಗಿ ದೇವ ಜಯ ಕೊಡು ಅಂತೇಳಿ ಡೈಲಿ ಭಿಕ್ಷೆ ಬಿಡ್ತಾ ಇದ್ದಾವೆ. ಸೊ ದೇವರು ಹೇಳ್ತಿದ್ದಾರೆ, ಪ್ರೈಸ್ ಗಾಡ್, ನೀವು ನನ್ನ ಮಕ್ಕಳಾಗಿದ್ದೀರಿ, ನೀವು ನನ್ನ ಮಗನಾಗಿರುವಂಥ ಕ್ರಿಸ್ತ ಯೇಸುವಿನಲ್ಲಿ ಇರೋದರಿಂದ, ಕ್ರಿಸ್ತ ಯೇಸು ಆಲ್ರೆಡಿ ಭೂಲೋಕಕ್ಕೆ ಬಂದು ಎಲ್ಲವನ್ನ ನಿಮಗೋಸ್ಕರ ಲೋಕವನ್ನು ಜಯಿಸಿರೋದ್ರಿಂದ, ನೀವು ಕೂಡ ಈಗ ಕ್ರಿಸ್ತ ಯೇಸುವಿನಲ್ಲಿರೋದ್ರಿಂದ ನೀವು ಕೂಡ ಈಗಾಗಲೇ ಲೋಕವನ್ನು ಜಯಿಸಿರುವ ಜಯಶಾಲಿಗಳಾಗಿದ್ದೀರಿ. ಪ್ರೈಸ್ ಗಾಡ್. ನಿಮಗೆ ನೀವೇ ಜಸ್ಟ್ ಒಂದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ, ನಾನು ಕ್ರಿಸ್ತ ಯೇಸುವಿನಲ್ಲಿ ಜಯಶಾಲಿಯಾಗಿದ್ದೇನೆ, ನಾನು ಕ್ರಿಸ್ತ ಯೇಸುವಿನಲ್ಲಿ ಜಯಶಾಲಿಯಾಗಿದ್ದೇನೆ. ನೀವು ಇದನ್ನೇ ಪದೇ ಪದೇ ಧ್ಯಾನಿಸುವಾಗ, ಪದೇ ಪದೇ ಮೆಲ್ಕಾಕುವಾಗ, ಈವನ್ ನಿಮ್ಮ ಶರೀರದಲ್ಲಿ ಯಾವುದೇ ರೋಗಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಆ ರೋಗ ನಿಮ್ಮ ಶರೀರದಲ್ಲಿ ಉಲ್ಬಣಗೊಳ್ತದೆ, ಜಾಸ್ತಿ ಆಗ್ತದೆ, ತುಂಬ ಸೀರಿಯಸ್ ಆಗಿ ಕಂಡೀಷನ್ ತಲುಪಿದ್ದೀರಿ ಎಂಬುದಾಗಿ. ಬಟ್ ನಾನು ಹೇಳ್ತಾ ಇದ್ದೇನೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಈಗಾಗಲೇ ನಿಮ್ಮ ಶರೀರದಲ್ಲಿರುವಂತಹ ರೋಗಗಳನ್ನು ಜಯಿಸಿರುವ ಜಯಶಾಲಿಯಾಗಿದ್ದೀರಿ. ಯಾವ ರೋಗವೂ ಕೂಡ ನಿಮ್ಮನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈವನ್ 20 ವರ್ಷಗಳಿಂದ ನಿಮ್ಮ ಕಣ್ಣು ಮುಂದೆ ನಿಂತಿರುವಂಥ ಇದೇ ವ್ಯಕ್ತಿ ನಾಗೇಂದ್ರ ಗೌಡ ಕಿಡ್ನಿ ಸಮಸ್ಯೆಯಿಂದ, ಲಿವರ್ ಸಮಸ್ಯೆಯಿಂದ ಹೇಳ್ತಾ ಇದ್ದವನು. ನಿಮ್ಮಲ್ಲಿ ಅನೇಕರು ಗೊತ್ತಿರ್ಬೋದು, ಜಸ್ಟ್ ಕಿಡ್ನಿ ಹೋದರೆ ಡಯಾಲಿಸಿಸ್ ಮಾಡ್ಬೋದು, ಬಟ್ ಆದರೆ ಲಿವರ್ ಹೋದರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 20 ವರ್ಷಗಳಿಂದ ಆ ಟೆಕ್ನಾಲಜಿ ಇರಲಿಲ್ಲ. ಬಟ್ ಆದರೆ ಆ ಸಂದರ್ಭದಲ್ಲಿ ವೈದ್ಯರು ಕೈ ಬಿಟ್ಟ ಪೇಷಂಟ್, ನನ್ನ ಕತೆ ಮುಗಿದೋಯ್ತು ಎಂಬುದಾಗಿ ನನ್ನ ತಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡ್ಬಂದಿದ್ದು. ಬಟ್ ಇವತ್ತು ಯಾವಾಗ ಈ ಸತ್ಯ ನನಗೆ ಗೊತ್ತಾಯಿತು, ಹೌದು ನನ್ನ ತಂದೆಯಿಂದ ನಾನು ಹುಟ್ಟು ಬಂದಿದ್ದೆ, ನನ್ನ ತಂದೆಯಲ್ಲಿರುವಂಥ ದುಶ್ಚಟ ನನಗೆ ಬಳುವಳಿಯಾಗಿ, ಅನೇಕರು ಹೇಳ್ತಾರಲ್ಲ ಜೀನ್ಸ್ ಪ್ಯಾಂಟ್ ಅಲ್ಲ ಜೀನ್ಸ್ ಮೂಲಕ ಬಂತು ಎಂಬುದಾಗಿ. ಬಟ್ ಪ್ರೈಸ್ ಗಾಡ್, ಅದೇ ಥರ ಚಿಕ್ಕಣ್ಣೇಗೌಡರು ನನ್ನ ತಂದೆ ಹೆಸರು, ಅವರ ಮೂಲಕ ಜೀನ್ಸಲ್ಲೇ ನನಗೆ ದುಶ್ಚಟ ಬಂತು. ನನ್ನ ತಂದೆ ಕುಡಿತಾ ಇದ್ರು, ನನ್ನ ತಂದೆಗೆ ಇನ್ನೂ ಅನೇಕ ರೋಗಗಳಿತ್ತು, ಅದೇ ರೋಗಗಳಲ್ಲಿ ನಾನು ಬರಬೇಕೆಂಬುದಾಗಿ ಲೋಕ ಹೇಳ್ತದೆ. ಬಟ್ ಅದಿಲ್ಲಿ ಬೈಬಲ್ ಹೇಳ್ತದೆ, ದೇವರ ವಾಕ್ಯದಲ್ಲಿ ದೇವರು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ, ನಾನು ಈ ಲೋಕದ ಚಿಕ್ಕಣ್ಣೇಗೌಡರಿಂದ ಹುಟ್ಟಿರುವಂಥ ಮಗು ಅಲ್ಲ, ದೇವರಿಂದ
ನನ್ನ ತಂದೆ ಈಗ ಎಲಿಯೋನ್. ಸೊ ದಟ್ ಮೀನ್ಸ್ ನನ್ನ ಹೆಸರು ಥ್ಯಾಂಕ್ ಗಾಡ್ ನಾಗೇಂದ್ರ ಸರ್ನೇಮ್ ಸೇರಿಕೊಂಡಿದೆ ಗೌಡ, ನಾಗೇಂದ್ರ ಗೌಡ. ಬಟ್ ಥ್ಯಾಂಕ್ ಗಾಡ್ ನಾನು ಯಾವಾಗ ಈ ಸತ್ಯವನ್ನು ಅರ್ಥಕೊಂಡು ಈಗ ನನ್ನ ಹೆಸರು ನಾಗೇಂದ್ರ ಗೌಡ ಅಲ್ಲ, ನಾಗೇಂದ್ರ ಎಲಿಯೋನ್, ನಾಗೇಂದ್ರ ಸರ್ವಶಕ್ತ ದೇವರು. ನನ್ನ ಫ್ಯಾಮಿಲಿ ನೇಮ್ಸ್ ಎಲಿಯೋನ್. ಸೊ ಅದರ ಅರ್ಥ ಏನು? ನಾನು ಯಾವಾಗ ಅದನ್ನು ಪದೇ ಪದೇ ಧ್ಯಾನಿಸ್ತಾ ಇದ್ನೋ, ಎಸ್ ನಾನು ಚಿಕ್ಕಣ್ಣೇಗೌಡರಿಂದ ಹುಟ್ಟುವಂಥ ಮಗುವಲ್ಲ, ಚಿಕ್ಕಣ್ಣೇಗೌಡರಿಂದ ಹುಟ್ಟಿರುವಂಥ ಮಗನಾಗಿದ್ದರೆ ನಾನು ಚಿಕ್ಕಣ್ಣೇಗೌಡರಲ್ಲಿ ಏನು ದುಶ್ಚಟ ಇದೆಯೋ, ಏನೆಲ್ಲ ರೋಗ ಇದೆಯೋ ಜೀನ್ಸ್ ಮೂಲಕ ನನಗೆ ಬರ್ತದೆ ಎಂಬುದಾಗಿ. ಬಟ್ ಯಾವಾಗ ನಾನು ತನ್ನ ತಂದೆಯಿಂದ ಹುಟ್ಟುವಂಥ ಮಗು ಎಂಬುದಾಗಿ ಅದನ್ನು ಅನುದಿನವೂ ಧ್ಯಾನಿಸ್ಲಿಕ್ಕೆ ಪ್ರಾರಂಭಿಸಿದ್ನೋ, ಪ್ರೈಸ್ ಗಾಡ್, ಇವತ್ತು ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಿ, 20 ವರ್ಷದಿಂದ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಯಾವುದೇ ಮೆಡಿಸಿನ್ ಇಲ್ಲ. ಇವತ್ತು ನಿಮ್ಮೆಲ್ಲರಿಗಿಂತಲೂ ಕೂಡ ಫಸ್ಟ್ ಕ್ಲಾಸಿಗೆ ಹೆಲ್ದಿ ಆಗಿದ್ದಾನೆ, ವೆಲ್ದಿ ಆಗಿದ್ದಾನೆ. ಎಲ್ಲ ಇರೋದ್ರೂ ಕೂಡ ಇವತ್ತು ದೇವರು ಉಪಯೋಗಿಸಿಕೊಂಡು ಸಹಸ್ರಾರು ವ್ಯಕ್ತಿಗಳ ಜೀವನವನ್ನು ಬದಲಾಯಿಸ್ತಾ ಇದ್ದಾರೆ. ಕಾರಣ ಒಂದೇ ಒಂದು, ಈ ಲೋಕವನ್ನು ಜಯಿಸುವಂಥ ಶಕ್ತಿಯನ್ನು ನಾನು ಹೊಂದಿರೋದು ಮಾತ್ರ ಇಲ್ಲ ಪ್ರಿಯರೇ, ನೀವೆಲ್ಲರೂ ಕೂಡ ಹೊಂದಿದ್ದೀರಿ. ಯೋಚನೆ ಮಾಡಿ ಒಂದು ಕ್ಷಣ, ಲೋಕದಲ್ಲಿ ಏನೇ ಸಮಸ್ಯೆ ಬರ್ಬೋದು. ಫಾರ್ ಎಕ್ಸಾಂಪಲ್, ಈ ಕೊರೋನಾ ಸಂದರ್ಭದಲ್ಲಿ ಅನೇಕ ದೊಡ್ಡ ದೊಡ್ಡ ವಿಶ್ವಾಸಿಗಳು ನಷ್ಟಪಟ್ಟೋದ್ರು. ಆ ಕೊರೋನಾ ಸಂದರ್ಭದಲ್ಲಿ ಅನೇಕ ವಿಶ್ವಾಸಿಗಳು, ಈವನ್ ಗುರುಗಳು, ಈವನ್ ಕಾರ್ಡಿನಲ್ಸ್ಗಳು, ಈವನ್ ಬಿಷಪ್ ಅವರೆಲ್ಲರೂ ಕೂಡ ಅನೇಕರು ಆ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲದೇ ಅನೇಕರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಅದರ ಅರ್ಥ ಅವರ ತಂದೆ, ಪರಲೋಕ ತಂದೆ ಅವ್ರಿಗೆ ಅಷ್ಟೇ ಆಯುಸ್ಸನ್ನು ಸೀಮಿತಗೊಳಿಸಿದ್ರ? ನೋ, ಅವ್ರ ಒಳಗಡೆ ಆ ರೋಗವನ್ನು ಜಯಿಸುವಂಥ ಶಕ್ತಿನೂ ಹೊಂದ್ಕೊಂಡೆ ಅವರೆಲ್ಲರೂ ಲೋಕವನ್ನು ಅಂತ್ಯಗೊಳಿಸ್ಕೊಂಡ್ರು. ಕಾರಣಕ್ಕೆ ಗೊತ್ತಾ? ನೀವು ಮೆಡಿಕಲ್ ರಿಪೋರ್ಟ್ ನೋಡಿದರೆ ಗೊತ್ತಾಗ್ತದೆ, ನೀವು ಜಸ್ಟ್ ನ್ಯೂಸಲ್ಲಿ ನೋಡಿದರೆ ಯಾರೆಲ್ಲ ಕೊರೋನಾ ಸಂದರ್ಭದಲ್ಲಿ ತೀರೋದ್ರು ಅವರಲ್ಲಿ 70-75% ಜನರು ಭಯದಲ್ಲೇ ಸತ್ತೋಗಿದ್ದು. ಭಯ, ನಾಟ್ ಅದು ವೈರಸ್ ಅಲ್ಲ, ವೈರಸ್ಗೆ ಯಾವ ಪವರೂ ಇಲ್ಲ. ಯಾಕಂದರೆ ದೇವರ ವಾಕ್ಯ ನೋಡೋದಾದರೆ ಕ್ರಿಸ್ತ ಏಸು ಸೈತನ ತಲೆಯನ್ನು ಯಾವ ಜಜ್ಜಿದ್ರೋ ಅಲ್ಲಿಂದ ಸೈತನನು ಬೈಬಲ್ ಹೇಳ್ತದೆ, ಸೈತನನು ಯೇಸುವಿನ ಪಾದದ ಕೆಳಗಡೆ ವಿಲವಿಲ ಅಂತ ಒತ್ತಾಡ್ತಾನೆ, ಅವನ ಯೇಸುವಿನ ಪಾದದ ಕೆಳಗಡೆ ಇದ್ದಾನೆ ಎಂಬುದಾಗಿ. ಬಟ್ ಅದೇ ಬೈಬಲ್ ಹೇಳ್ತದೆ ಕೊಲೋಸ್ಯ 1:27 ಕ್ರಿಸ್ತ ಯೇಸು ನಿಮ್ಮೊಳಗಡೆ ಇದ್ದಾರೆ. ಕ್ರಿಸ್ತ ಯೇಸು ಈಗ ನಮ್ಮೊಳಗಡೆ ಇರೋದ್ರಿಂದ ನಾವು ಕ್ರಿಸ್ತ ಯೇಸುವಿನ ಶರೀರರಾಗಿದ್ದೇವೆ. ನಾವು ಕ್ರಿಸ್ತ ಯೇಸುವಿನ ಶರೀರರಾಗಿರೋದ್ರಿಂದ ಪ್ರೈಸ್ ಗಾಡ್, ಈ ಕೈಗಳು, ಈ ಕಾಲುಗಳು ಯೇಸುವಿನದು. ಸೊ ಯೇಸುವಿನ ಪಾದ, ಈ ಕಾಲೆಲ್ಲ ಅವ್ರ ಕಾಲು ಅಂತ ಹೇಳಿದ್ಮೇಲೆ ಸೈತನ್ ಎಲ್ಲಿದ್ದಾನೆ ಪ್ರಿಯರೇ? ಸೈತಾನನ್ನು ನಮ್ಮ ಪಾದ ಕೆಳಗಡೆ ಇದ್ದಾನೆ. ಸೈತಾನೇ ನಮ್ಮ ಪಾದ ಕೆಳಗಡೆ ಇದ್ಮೇಲೆ ಆಫ್ಟರ್ ಕುಟ್ಟಿ ಸೈತಾನ ಅವನು ವೈರಸ್ ಒಂದು ಕೋವಿಡ್. ನಿಜವಾಗ್ಲೂ ನೀವು ಅರ್ಥ ಮಾಡ್ಕೊಂಡ್ರೆ ಪ್ರೈಸ್ ಗಾಡ್, ನೀವು ಯಾವ ಕಾರಣಕ್ಕೂ ಇನ್ನು ಮುಂದೆ ಜಸ್ಟ್ ಲೋಕಕ್ಕೆ ಇನ್ನೊಂದೇನೋ ಲಾಕ್ಡೌನ್ ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ನಡೀತದೆ. ಅದು ಕ್ಲೈಮೇಟ್ ಲಾಕ್ಡೌನ್ ಎಂಬುದಾಗಿ ಇಡೀ ಪ್ರಪಂಚವನ್ನು ಯಾವ ಥರ ಕ್ಲೋಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ಗಳು ನಡೀತಾನೆ ಇದೆ. ಆ ವೈರಸ್ಸನ್ನು ಬಚಾವಾಗಿರ್ಬೋದು, ಇದರಲ್ಲಿ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕ್ಲೈಮೇಟ್ ಲಾಕ್ಡೌನ್ ಅಲ್ಲ, ಯಾವ ಲಾಕ್ಡೌನ್ ಆದರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಯಪಟ್ಟು ಜಸ್ಟ್ ಕೋಳಿ ಮರಿಗಳ ಥರ ಹೊರಗಡೆ ಮಳೆ ನೋಡ್ರೂ ಸಾಕು ಕೋಳಿ ಮರಿಗಳೆಲ್ಲ ಗೂಡಿಗೆ ಸೇರಿಕೊಳ್ತದೆ. ಬಟ್ ಆ ಸಂದರ್ಭದಲ್ಲಿ ಪ್ರಿಯರೇ, ಕ್ರೈಸ್ತ ಮಕ್ಕಳು ಹದ್ದಿನ ಮರಿಗಳು ಆ ಸಂದರ್ಭದಲ್ಲಾಗಿದೆ. ನಮ್ಮ ಚರ್ಚ್ ಬೆಳಗುವಂಥದ್ದು, ನಾನು ಹೊರಗಡೆ ಹೋಗಿ ಅವ್ರಿಗೆ ಸಾಂತ್ವನ ಪಡಿಸಿ, ಅವ್ರ ಸುವಾರ್ಥ ಸಾರಿ, ಅವರ ಭಯದಿಂದ ಬಿಡುಗಡೆ ಮಾಡಿ ಅವ್ರಿಗೂ ಕೂಡ ಒಂದು ಸಮಾಧಾನದ ಮಾರ್ಗದಲ್ಲಿ ಮುನ್ನಡೆಸುವ ಸಮಯವಾಗಿರ್ತದೆ. ಸೊ ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಬಿ ಟು ಗಾಡ್. ನಾನೇನು ಹೇಳ್ತೇನೆ ಅಂತಂದರೆ, ದೇವರ ವಾಕ್ಯ ಕ್ಲಿಯರಾಗಿ ಹೇಳ್ತದೆ. ಯೋಬನ ಗ್ರಂಥ 3ನೇ ಅಧ್ಯಾಯಕ್ಕೆ 25 ಪ್ರತಿಯೊಬ್ಬರು ಕೂಡ ಗಮನ ಕೊಡಿ. ಯೋಬ 3:25 ನನಗೆ ಭಯ ಹುಟ್ಟಿದೊಡನೆ ನನಗೆ ಆಪತ್ತು ಬಂದುತ್ತದೆ, ನಾನು ಯಾವುದಕ್ಕೆ ಅಂಜುತ್ತೇನೋ ತಪ್ಪದೇ ಸಂಭವಿಸ್ತದೆ. ಅದರ ಅರ್ಥ ಏನು? ಯಾವಾಗ ಅವರಿಗೆ ನಾರ್ಮಲ್ ಜ್ವರ, ಜಸ್ಟ್ 97 ಅಥವಾ 100 ಡಿಗ್ರಿ ಜ್ವರ ಬಂತು, ತಕ್ಷಣವೇ ಅವ್ರು ಮಾಡಿದ ಕೆಲಸ ಏನಂತಂದರೆ ಇದು ಕೊರೋನಾ ಬಂದುಬಿಡ್ತು. ಯಾವಾಗ ಕೊರೋನಾ ಎಂಬುದಾಗಿ ಜಸ್ಟ್ ಟಿ ವಿಲಿ, ಯೂಟ್ಯೂಬ್ ಮೂಲಕ ಬರುವಂಥ ಮೆಸೇಜ್ಗಳ ಮೂಲಕ ಅದನ್ನೇ ಪದೇ ಪದೇ ಧ್ಯಾನಿಸ್ಲಿಕ್ಕೆ ಹೋದರು. ಅಷ್ಟು ಮಾತ್ರ ಅಲ್ಲ, ನಮ್ಮವರೆಲ್ಲ ಕ್ರೈಸ್ತ ಮಕ್ಕಳು ದೊಡ್ಡ ಬುದ್ಧಿವಂತರು. ಕೊರೋನಾ ಬಂದ ತಕ್ಷಣ ಅದರ ಸಿಂಪ್ಟಮ್ಸ್ ಏನು ಅಂತೇಳಿ ಗೂಗಲ್ ಅಂಟಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಗೂಗಲ್ ಜೊತೆ ಮಾತಾಡಲಿಕ್ಕೆ. ಅದು ಇನ್ನೂ ಅನೇಕ ಬೇಡದ ಮಾಹಿತಿಗಳು ಕೊಟ್ಟು ಕೊನೆಗೆ ಭಯ ಹೆಚ್ಚಾಯಿತು. ಬೈಬಲ್ ಹೇಳ್ತದೆ, ನನಗೆ ಭಯ ಬಂದದೊಡನೆ ಆಪತ್ತು ಬಂದುತ್ತದೆ. ಆ ಭಯದಿಂದ ನಷ್ಟಪಟ್ಟೋದ್ರ ಹೊರತು ಅವ್ರ ಆಯುಸ್ಸು ಯಾವ ಕಾರಣಕ್ಕೆ ದೇವರು ಅಷ್ಟು ಕೊಟ್ಟಿರಲಿಲ್ಲ. ದೀರ್ಘಾಯುಸ್ಸು ಅಂದರೆ 120 ವರ್ಷ ದೀರ್ಘಾಯುಸ್ಸನ್ನು ಕೊಟ್ಟಿದ್ದಾರೆ, 120 years ಅಕಾರ್ಡಿಂಗ್ ಟು ಬೈಬಲ್. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ವೆರಿ ವೆರಿ ಇಂಪಾರ್ಟೆಂಟ್. ಲೋಕವನ್ನು ಜಯಿಸುವಂಥ ಶಕ್ತಿ ಆಲ್ರೆಡಿ ನಿಮ್ಮ ಒಳಗಡೆ ಇದೆ. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಫೇತ್, ವಿಶ್ವಾಸ.
ವಿಶ್ವಾಸ ಅಂತಂದರೆ ಸಿಂಪಲಾಗಿ ಹೇಳಿದ್ರೆ ಒಂದೇ ಸಾಲ ಹೇಳ್ತಾನೆ, ದೊಡ್ಡ ಸಬ್ಜೆಕ್ಟ್. ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣದೆ ಇರುವಂಥದ್ದನ್ನು ನಂಬಿ ನುಡಿಯುವಂಥದ್ದು. ಈವನ್ ನನ್ನ ಶರೀರದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಯಾವುದೇ ರೋಗ ಇರಲಿ, ಆ ರೋಗಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಈವನ್ ವೈದ್ಯರು ಹೇಳಿರ್ಬೋದು, ಈ ಕ್ಯಾನ್ಸರ್ ರೋಗ ನಿಮ್ಮನ್ನು ಕೊಲೆ ಮಾಡಿಬಿಡ್ತದೆ, ನಿಮ್ಮ ಕತೆ ಮುಗೀತು, ಲಾಸ್ಟ್ ಸ್ಟೇಜ್. ಬಟ್ ಪ್ರೈಸ್ ಗಾಡ್, ಆ ಕ್ಯಾನ್ಸರ್ ರೋಗವನ್ನು ಜಯಿಸಿರುವ ಶಕ್ತಿ ನಿಮ್ಮ ಒಳಗಡೆ ಇದೆ. ಆ ಕ್ಯಾನ್ಸರ್ ರೋಗವನ್ನು ಓವರ್ಕಮ್ ಮಾಡುವಂತಹ ಶಕ್ತಿ ನಿಮ್ಮ ಒಳಗಡೆ ಇದೆ. ಫೇತ್, ಆ ವಿಶ್ವಾಸ ಯಾವ ಕಾರಣಕ್ಕೂ ಸಾಧಾರಣದ ವಿಶ್ವಾಸ ಅಲ್ಲ. ಆ ವಿಶ್ವಾಸ ಪ್ರಭು ಯೇಸುವಿನಲ್ಲಿದ್ದಂಥ ವಿಶ್ವಾಸ, ಸಂತ ಪೇತ್ರರಲ್ಲಿದ್ದಂಥ ವಿಶ್ವಾಸ. ಜಸ್ಟ್ ಅಷ್ಟು ಮಾತ್ರ ಅಲ್ಲ, ಸಂತ ಪೇತ್ರರು ಪೌಲರಲ್ಲಿದ್ದಂಥ ವಿಶ್ವಾಸ. ಯೋಚನೆ ಮಾಡಿ, ಅವರ ವಿಶ್ವಾಸ ಉಪಯೋಗಿಸಿ ಏನೆಲ್ಲ ಕಾರ್ಯ ಮಾಡಿದರು. ಯೇಸು ಇದ್ದಂಥ ಸಂದರ್ಭದಲ್ಲಿ ಪ್ರೈಸ್ ಗಾಡ್ ಅನೇಕ ಸಂದರ್ಭದಲ್ಲಿ ಕಾಲರ್ ರೋಗಗಳು, ಆ ರೋಗ ಈ ರೋಗ ಬಂದಾಗ ಇಡೀ ಊರೂರನ್ನೇ ಅದು ಸಂಪೂರ್ಣವಾಗಿ ಬಡಿದು ಬಾಯಿ ಹಾಕೊಳ್ತಾ ಇತ್ತು. ಈ ವೈರಸ್ ಏನಿಲ್ಲ, ಆವಾಗ ಬಂದರೆ ಊರೂರೇ ಜನರನ್ನ ಕೊಚ್ಕೊಂಡು ಹೊಟ್ಟೋಗ್ತಾಯಿತ್ತು, ಗಾಳಿಲೂ ಕೊಚ್ಕೊಂಡು ಹೊಟ್ಟೋಗ್ತಾಯಿತ್ತು. ಅಷ್ಟು ಭಯಾನಕವಾದ ರೋಗಗಳು ಬರ್ತಾಯಿದ್ವು. ಒಂದಿನಾದರೂ ಯೇಸು ಸ್ವಾಮಿ ಜ್ವರದಲ್ಲಿ ನರಳಿದ್ರು ಎಂಬುದಾಗಿ ಬೈಬಲ್ ಇದೆಯಾ? ಒಂದಿನಾದರೂ ನೋ. ಹಾಗಾದರೆ ಥ್ಯಾಂಕ್ ಗಾಡ್, ಹೇಗೆ ಅದನ್ನು ಜಯಿಸಿದರು? ಅವರು ಅನುದಿನವೂ ಕೂಡ ಸಮಸ್ಯೆ ಕಡೆ ಗಮನ ಕೊಡ್ತಾ ಇರಲಿಲ್ಲ, ಬದಲಾಗಿ ಅನುದಿನವೂ ಕೂಡ ತನ್ನ ಪರಲೋಕದ ತಂದೆಯೊಂದಿಗೆ ನಿಕಟವಾದ ಸಂಬಂಧ ಹೊಂದಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ತನ್ನ ತಂದೆ ಕಡೆ ತನ್ನ ಗಮನವನ್ನು ಕೇಂದ್ರೀಕರಿಸಿದರು. ಈವನ್ ನಿಮ್ಮ ಜೀವನದಲ್ಲಿ ಅದೇ ರೀತಿ ಪ್ರಿಯರೇ, ಅದೇ ಪ್ರಭು ಯೇಸುವಿನಲ್ಲಿದ್ದಂಥ ವಿಶ್ವಾಸವನ್ನು ಪ್ರಭು ಯೇಸು ಶಿಷ್ಯರಿಗೆ ಮಾತ್ರವಲ್ಲ, ನನಗೆ ಮತ್ತು ನಿಮಗೆ ಕೊಟ್ಟಿದ್ದಾರೆ. ಆ ವಿಶ್ವಾಸ ಒಂದೇ ಲೋಕವನ್ನು ಜಯಿಸುವ ಶಕ್ತಿಯಾಗಿದೆ. ನಿಮ್ಮ ಹಣಕಾಸು, ನಿಮ್ಮ ಜ್ಞಾನ, ನೀವು ಎಷ್ಟು ಪ್ರೇಯರ್ ಮಾಡ್ತಾಯಿದ್ದೀರಿ, ಎಷ್ಟು ಚರ್ಚ್ಗೆ ಹೋಗ್ತಾಯಿದ್ದೀರಿ, ನೀವು ಪ್ರಬೋಧಕರ, ಇವ್ಯಾವುದೇ ಟೈಟಲ್ಗಳು ನಿಮಗೆ ಜಯ ಕೊಡೋದಿಲ್ಲ. ಯುವರ್ ಫೇತ್, ನಿಮ್ಮ ವಿಶ್ವಾಸವು ನಿಮಗೆ ಜಯವನ್ನು ಕೊಡ್ತದೆ. ಸೊ ಅದಕ್ಕಾಗಿ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಒಂದು ಮುಖ್ಯವಾದ ಅಂಶ ಏನಂತಂದರೆ, ಸಂತ ಪೇತ್ರರಲ್ಲಿದ್ದಂತಹ ಅದೇ ವಿಶ್ವಾಸ ನನ್ನಲ್ಲಿದೆ ಅಂತ ಹೇಳಿದ್ಮೇಲೆ ಚೆಕ್ ಮಾಡಿ ಸಂತ ಪೇತ್ರರು ಏನು ಮಾಡ್ತಾಯಿದ್ರು. ಸಂತ ಪೇತ್ರ ನಡ್ಕೊಂಡು ಹೋಗುವಾಗ ಪ್ರೈಸ್ ಗಾಡ್, ಅವ್ರು ನೆರಳು ಬಿದ್ದರೆ ಸಾಕು, ದೆಬ್ಬಗಳು ಬಿಟ್ಟು ಹೋಗ್ತಾಯಿತ್ತು, ರೋಗಿಗಳು ಗುಣವಂತ ಇದ್ರು. ಅದೇ ವಿಶ್ವಾಸ ನಿಮ್ಮಲ್ಲಿದ್ದ ಮೇಲೆ, ನಿಮ್ಮಲ್ಲಿರುವಂಥ ವಿಶ್ವಾಸ ಪ್ರೈಸ್ ಬಿಟ್ಟು ಗಾಡ್ ಜನರನ್ನು ಗುಣಪಡಿಸೋದು ಮಾತ್ರವಲ್ಲ, ದೆಬ್ಬಗಳನ್ನು ಬಿಡಿಸೋದು ಮಾತ್ರವಲ್ಲ, ನಿಮ್ಮ ನೆರಳು ಬಿದ್ದರೆ ಅವರು ಅದ್ಭುತ ಕಾಣೋದು ಮಾತ್ರವಲ್ಲ, ನಿಮ್ಮ ಶರೀರದಲ್ಲಿ ಯಾವುದೇ ರೋಗಗಳಿದ್ರೂ ಕೂಡ ಸಂಪೂರ್ಣ ನಾಶ ಆಗಲೇಬೇಕು. ಪೌಲರಲ್ಲಿದ್ದಂಥ ವಿಶ್ವಾಸವನ್ನು ದೇವರು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಯೋಚನೆ ಮಾಡಿ, ಪೌಲರ ಖರ್ಚಿಫನ್ನು ತೆಗೆದುಕೊಂಡು ಹೋಗಿ ರೋಗಿ ಮೇಲೆ ಟಚ್ ಮಾಡಿದ್ರೆ ಸಾಕು, ರೋಗಿಗಳು ಗುಣವಂತ ಇದ್ರು. ಸೊ ಅದೇ ಶಕ್ತಿ ನಿಮ್ಮ ಒಳಗಡೆ ಇದೆ ಅಂತ ಹೇಳಿದ್ಮೇಲೆ ಯಾಕೆ ನಮ್ಮ ಶರೀರದಲ್ಲಿ ಇರುವಂಥ ರೋಗದಲ್ಲಿ ಇನ್ನೂ ನಳುತ್ತಾ ಇದ್ದಾವೆ? ಕಾರಣ ಕ್ರಿಸ್ತ ಯೇಸುವಿನಲ್ಲಿ ನೀವು ಯಾರಾಗಿದ್ದೀರಿ ಎಂಬುದಾಗಿ ನಿಮಗೆ ಅದರ ಬಗ್ಗೆ ತಿಳುವಳಿಕಿಲ್ಲ. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನನ್ನ ಜನರು ಪ್ರಾರ್ಥನೆ ಮಾಡದೆ ಹಾಳಾಗಿದ್ದಾರೆ ಎಂಬುದು ಎಲ್ಲೂ ಇಲ್ಲ ಬೈಬಲಲ್ಲಿ. ನನ್ನ ಜನರು ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿ, ಜ್ಞಾನಹೀನರಾಗಿ ಹಾಳಾಗ್ತಿದ್ದಾರೆ. ಅದನ್ನಾಗಿದೆ ಹೊಸಯನ ಗ್ರಂಥ 4ನೇ ವಾಕ್ಯ 6ರಲ್ಲಿ ದೇವರು ನುಡಿಯುವಂಥದ್ದು. ನನ್ನ ಜನರು, ಲೋಕ ಜನರ ಬಗ್ಗೆ ಹೇಳ್ತಲ್ಲ, ನನ್ನ ಜನರು ಅಳಿದು ಹೋಗ್ತಾ ಇರುವಂಥದ್ದು ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿ. ಯೋಚನೆ ಮಾಡಿ ಪ್ರಿಯರೇ, ಯಾಕೆ ಹಾಗಾದರೆ ನನ್ನ ಒಳಗಡೆ ಇರುವಂಥ ಕ್ರಿಸ್ತ ಯೇಸುವಿನ ವಿಶ್ವಾಸವನ್ನು ನಾನು ಯಾತಕ್ಕೆ ಉಪಯೋಗಿಸಿ ನಾನು ಜಯವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಕಾರಣ ಒಂದೇ ಒಂದು, ಫಸ್ಟ್ ಆಫ್ ಆಲ್ ನನಗೆ ವಿಶ್ವಾಸ ಅಂದರೆ ಏನು ಅಂತ ಗೊತ್ತಿಲ್ಲ, ನನ್ನ ಒಳಗಡೆ ಲೋಕವನ್ನು ಜಯಿಸುವಂಥ ಶಕ್ತಿ ಇದೆ ಅಂತ ಗೊತ್ತಿಲ್ಲ. ಮೂರನೇದಾಗಿ, ಅದಕ್ಕಿಂತ ಮುಖ್ಯವಾಗಿ, ನಾನು ಯಾವ ಥರ ದೇವರ ಮಗುವಾಗಿದ್ದೇನೆ, ಹೇಗೆ ನಾನು ದೇವರ ಮಗುವಾಗಿದ್ದೇನೆ, ನಮ್ಗೆ ಅದು ಇನ್ನೂ ಕೂಡ ಅದ್ರ ಬಗ್ಗೆ ಆಳವಾದ ಸತ್ಯ ಗೊತ್ತಿಲ್ಲ. ಬಟ್ ಆದರೆ ಇವತ್ತು ಪ್ರಭು ಯೇಸು ನಮ್ಗೆ ತಿಳಿಸ್ತಾ ಇದ್ದಾರೆ, ನೀವು ಈಗಾಗಲೇ ಲೋಕವನ್ನು ಜಯಿಸುವಂತಹ ಜಯಶಾಲಿಯಾಗಿದ್ದೀರಿ. ಸೊ ಅದರ ಅರ್ಥ ಏನು ಪ್ರಿಯರೇ? ಪ್ರೈಸ್ ಗಾಡ್. ಈಗ ನಾನು ಜಸ್ಟ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಅದೇನಂತಂದರೆ, ಸಪೋಸ್ ನಿಮ್ಮ ಕೈಯಲ್ಲಿ 50 ಗ್ರಾಮದ ಒಂದು ಕಲ್ಲಿದೆ, ಸ್ಟೋನ್, ಅದು ಮತ್ತೊಂದು ಕಡೆ 500 kg ಭಾರ ಇರುವಂಥ ಒಂದು ಮರ ಇದೆ, ಮರದ ದಿಮ್ಮಿ ಇದೆ. ಇವೆರಡರಲ್ಲಿ ಯಾವ್ದು ಭಾರ? ಕಲ್ಲ ಅಥವಾ ಮರದ ದಿಮ್ಮಿ 500 kg ಇದೆ, ಕರೆಕ್ಟ್. ಈಗ 50 ಗ್ರಾಮ್ ಇರುವಂಥ ಕಲ್ಲನ್ನು ಜಸ್ಟ್ ಸಮುದ್ರದಲ್ಲಿ ನೀರಲ್ಲಿ ಬಿಸಾಕಿ ತೇಲ್ತದ, ಮುಳುಗ್ತದೆ. 500 kg, ಅದಕ್ಕಿಂತ ತುಂಬ ಭಾರ ಇದೆ, 500 kg ಇರುವಂಥ ಮರವನ್ನು ಅದೇ ಸಮುದ್ರದಲ್ಲಿ ಬಿಸಾಡಿ ಏನಾಗ್ತದೆ? ಯಾವುದು ಮುಳುಗ್ತದೆ, ಯಾವ್ದು ತೇಲ್ತದೆ? ಎರಡು ಮುಳುಗ್ತದೆ? ಖಂಡಿತ ಇಲ್ಲ. 50 ಗ್ರಾಮ್ ಕಲ್ಲು ಮುಳುಗೋಗ್ತದೆ. 500 kg ಮರ ಇದ್ದರೂ ಕೂಡ, ಆ ಮರ ಅಷ್ಟು ಭಾರ ಇದ್ದರೂ ಕೂಡ
ಜಸ್ಟ್ ಆ ಸಮುದ್ರದಲ್ಲಿ ಅದು ಮುಳುಗೋದಿಲ್ಲ, ತೇಲ್ತದೆ. ಯಾಕೆ? ಏನು ವ್ಯತ್ಯಾಸ? ನೀವೆಲ್ಲ ಚೆನ್ನಾಗಿ ವಿಜ್ಞಾನ ಓದಿದರೆ ನೀವು ಅನೇಕ ಕಾರ್ಯಗಳು ಹೇಳ್ಬೋದು. ಬಟ್ ಆದರೆ ಸಿಂಪಲಾಗಿ ಹೇಳೋದಾದರೆ ಕಲ್ಲಿನ ಸ್ವಭಾವ ಮುಳುಗುವ ಸ್ವಭಾವ, ಮರದ ಸ್ವಭಾವ ತೇಲುವ ಸ್ವಭಾವ. ಸೊ ಅದರ ಅರ್ಥ ನಾನು ಮತ್ತು ನೀವು ಈ ಲೋಕದಲ್ಲಿ ತಂದೆ ತಾಯಿಗಳ ಜೀವಕಣಗಳಿಂದ ಯಾವಾಗ ಜನಿಸಿದ್ವಿ, ನಮ್ಮ ಒಳಗಡೆ ಆಲ್ರೆಡಿ ಆ ಪಾಪ ಎಂಬ ವೈರಸ್ ಇದ್ದುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಾಕು, ಆ ಸಮಸ್ಯೆಗಳಲ್ಲಿ ಮುಳುಗೋಗ್ತಾ ಇದ್ವಿ. ಆ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡಿ 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 ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ಯಾವ ಕಾರಣಕ್ಕೂ ಅದರಿಂದ ಹೊರ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಸಮಸ್ಯೆ ಮುಳುಗೋಗ್ತಾ ಇದ್ವಿ. ಯಾಕೆ? ಅದನ್ನು ಜಯಿಸುವಂಥ ಶಕ್ತಿ ನಮಗಿರಲಿಲ್ಲ. ಸೈತನ ಗುಲಾಮಿಗಿರಲಿದ್ವಿ. ಸೈತನ್ನು ಸಣ್ಣ ಪುಟ್ಟ ವಿಷಯಗಳನ್ನು ಕುಟುಂಬದಲ್ಲಿ ತಂದ್ರೆ ಸಾಕು, ಅದಕ್ಕೆ ದೊಡ್ಡ ಜಗಳ ಮಾಡಿಕೊಂಡು ಡಿವೋರ್ಸ್ ಹೋಗುವಂಥ ಪರಿಸ್ಥಿತಿಯಲ್ಲಿದ್ವಿ. ಯಾಕೆ? ನಮ್ಮನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ಮೇಲ್ಮಟ್ಟಕ್ಕೆ ಹೋಗದಂತೆ ನಮ್ಮನ್ನು ಕೆಳಗಡೆ ಎಳೆಯುವಂಥ ಶಕ್ತಿ ಇತ್ತು. ಅದೇ ಪಾಪ ಮತ್ತು ಮರಣದ ಶಕ್ತಿ. ಬಟ್ ಆದರೆ ಯಾವಾಗ ಪ್ರಭು ಯೇಸುವಿನಲ್ಲಿ ನಾನು ಮತ್ತು ನೀವು ವಿಶ್ವಾಸವಿಟ್ವಿ, ಆಗ ನಾನು ಮತ್ತು ನೀವು ತಂದೆ ತಾಯಿಗಳಿಂದ ಹುಟ್ಟಿದ್ದಂತಹ ನಾವೀಗ ದೇವರಿಂದ ಹುಟ್ಟಿದ ಮಕ್ಕಳಾದ್ವಿ. ಯಾವಾಗ ದೇವರಿಂದ ಹುಟ್ಟಿದ್ವಿ, ಅದೇ ಕ್ಷಣದಲ್ಲಿ ನಮ್ಮನ್ನು ಕೆಳಮಟ್ಟಕ್ಕೆ ಎಳೆತಿದ್ದಂತಹ ಪಾಪ ಮತ್ತು ಮರಣದ ಶಕ್ತಿ ಪ್ರಭು ಯೇಸು ಆಲ್ರೆಡಿ ತೆಗೆದುಕೊಂಡು ನಮಗೋಸ್ಕರ ಶಿಲುಬೆ ಮೇಲೆ ಪಾಪವಾಗಿ ಮಾರ್ಪಟ್ಟಿದ್ರು. ನಮಗೋಸ್ಕರ ಯಾವಾಗ ಶಿಲುಬೆ ಮೇಲೆ ಪಾಪವಾಗಿ ಮಾರ್ಪಟ್ಟಿದ್ದ ಪ್ರಭು ಯೇಸು, ಥ್ಯಾಂಕ್ ಗಾಡ್, ತನ್ನಲ್ಲಿರುವಂತಹ ರೈಚಸ್ನೆಸ್, ನೀತಿವಂತಿಕೆಯನ್ನು, ಅಂದರೆ ದೇವರ ಸ್ವಭಾವವನ್ನು ನನ್ನೊಳಗಡೆ ನೆಲೆಗೊಳಿಸಿದರು. ವೆರಿ ವೆರಿ ಇಂಪಾರ್ಟೆಂಟ್. ಮೊದಲನೇ ಸ್ವಭಾವ ಪಾಪ ಮತ್ತು ಮರಣದ ಸ್ವಭಾವ ಮೊದಲೇ ಆದಮನಿಂದ ಬಂದಿದ್ದು. ಅದನ್ನು ಹೊಂದಿದ್ವಿ. ಅದಕ್ಕೆ ಸಣ್ಣ ಪುಟ್ಟ 50 ಗ್ರಾಮಷ್ಟು ಸಮಸ್ಯೆ ಬಂದರೆ ಸಾಕು ಮುಳುಗೋಗ್ತಾ ಇದ್ವಿ. ಬಟ್ ಅದೇ ಈಗ ನನ್ನಲ್ಲಿ ಮತ್ತು ನಿಮ್ಮಲ್ಲಿರುವಂತಹ ಸ್ವಭಾವ ತಂದೆಯ ಸ್ವಭಾವ, ಪ್ರಭು ಯೇಸುವಿನ ಸ್ವಭಾವ, ನೀತಿವಂತಿಕೆ ಸ್ವಭಾವ. ಸೊ ಆ ನೀತಿವಂತಿಕೆ ಸ್ವಭಾವ ನಮ್ಮ ಒಳಗಡೆ ಇರೋದ್ರಿಂದ, ಪ್ರೈಸ್ ಗಾಡ್, ಆ ನೀತಿವಂತಿಕೆ ಸ್ವಭಾವದೊಂದಿಗೆ ನಮ್ಮ ಒಳಗಡೆ ವಿಶ್ವಾಸವೂ ಕೂಡ ನೆಲೆಗೊಂಡಿರೋದ್ರಿಂದ ಇವತ್ತು ಎಂತೆಂಥ ದೊಡ್ಡ ದೊಡ್ಡ ಅಲೆಗಳು, ಸಮಸ್ಯೆಗಳು, ದೊಡ್ಡ ದೊಡ್ಡ ತೊಂದರೆಗಳು ಬಂದರೂ ಕೂಡ ಯಾವ ಕಾರಣಕ್ಕೂ ಅವುಗಳು ನಮ್ಮನ್ನು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಲೋಕವನ್ನು ಜಯಿಸುವಂತಹ ಶಕ್ತಿಯಾಗಿರುವ ವಿಶ್ವಾಸ ನೀವು ಹೊಂದಿರೋದ್ರಿಂದ, ಪ್ರೈಸ್ ಬಿಟ್ಟು ಗಾಡ್, ಎಲ್ಲರನ್ನು ಮುಳುಗಿಸ್ಬೋದು. ಅಕ್ಕಪಕ್ಕ ಇರುವಂಥ ಸುತ್ತಮುತ್ತಲಿರುವಂಥ ಜನಾಂಗವನ್ನು ಮುಳುಗಿಸುವಂಥ ಸಮಸ್ಯೆಗಳು ನನ್ನನ್ನು ಮತ್ತು ನಿಮ್ಮನ್ನು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈವನ್ ಕ್ಯಾನ್ಸರ್ ಎಲ್ರಿಗೂ ತೊಂದರೆ ಕೊಡ್ಬೋದು. ಈವನ್ ಜಸ್ಟ್ ಕೋವಿಡ್-19, 20, ಈವನ್ ಮುಂದೆ ಬರುವಂಥ ಯಾವುದೇ ವೈರಸ್ಗಳಾಗಿರ್ಬೋದು, ಎಲ್ಲರನ್ನ ಬಲಿ ತೆಗೆದುಕೊಳ್ಬೋದು. ಬಟ್ ಯಾಕಂದರೆ ದೇವರ ವಾಕ್ಯ ಕ್ಲಿಯರಾಗಿ ಹೇಳ್ತದೆ, ಎಡಗಡೆ 1000 ಹೆಣಗಳು ಬೀಳ್ಬೋದು, ಬಲಗಡೆ 10,000 ಹೆಣಗಳು ಬೀಳ್ಬೋದು. ಅದರ ಅರ್ಥ ಆ ಒಂದು ರೋಗ 11,000 ಜನರ ಬಲಿ ತೆಗೊಂಡಿರ್ಬೋದು. ಅಂತ ಕೇಡೊಂದು ಈ ದೇಹ, ನಮ್ಮ ಗುಡಾರ, ಈ ಗುಡಾರದ ಬಳಿಗೆ ಸುಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಲೋಕವನ್ನು ಜಯಿಸುವ ಶಕ್ತಿಯನ್ನು ನೀವು ಹೊಂದಿದ್ದೀರಿ. ಅದರ ಅರ್ಥ ನಾನು ಹೇಳ್ತಾ ಇಲ್ಲ ನಿಮ್ಗೆ ಯಾವುದು ರೋಗ ಬರಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. ನೋ. ಯಾಕಂದರೆ ಎಷ್ಟು ಹೇಳಿದ್ದಾರೆ, ಈ ಲೋಕದಲ್ಲಿ ಇರುವ ತನಕ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ. ಕಷ್ಟ ಸಂಕಷ್ಟಗಳು ಬಂದೇ ಬರ್ತವೆ. ಹಾಗೆ ನಾವೇನು ಮಾಡಬೇಕು? ನಿಮ್ಗೆ ಗೊತ್ತಿರಬೇಕು. ಸಪೋಸ್ ನಿಮ್ಮ ಮನೆಗೆ ಯಾವುದಾದ್ರು ಕಳ್ಳ ಬಂದರೆ ಏನು ಮಾಡ್ತೀರಾ? ಜಸ್ಟ್ ಅವ್ನು ಗದರಿಸ್ತೀರಿ, ಫೈಟ್ ಮಾಡ್ತೀರಿ. ಇನ್ ದ ಸೇಮ್ ವೇ ನಿಮ್ಮ ಶರೀರಕ್ಕೆ, ಪ್ರೈಸ್ ಗಾಡ್, ಯಾವುದೋ ರೋಗಗಳು ಬಂದು ಅಟ್ಯಾಕ್ ಮಾಡುವಾಗ ನೀವೇನು ಮಾಡಬೇಕು? ಆ ರೋಗವನ್ನು ಹೊತ್ಕೊಂಡೋಗಿ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಲ್ಲ. ನೋ. ಆ ಸಂದರ್ಭದಲ್ಲಿ ಆ ರೋಗದ ದುರಾತ್ಮನೆಗೆ ಯಾವ ರೀತಿ ಯೇಸು ನಾಮದಲ್ಲಿ ನೀವು ಹೊಂದಿರುವಂಥ ಅಧಿಕಾರ ಉಪಯೋಗಿಸಿಕೊಂಡು ಆಜ್ಞೆ ಮಾಡಬೇಕೆಂಬುದಾಗಿ ನೀವು ಕಲ್ತ್ಕೊಂಡಿರ್ಬೇಕು. ಅದಕ್ಕೆ ಯೇಸು ಹೇಳುವಂಥದ್ದು, ಯಾವನಾದರೂ ಈ ಬೆಟ್ಟಕ್ಕೆ, ಯಾವ ಬೆಟ್ಟ? ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳ ಬೆಟ್ಟಕ್ಕೆ ಯೇಸು ನಾಮದಲ್ಲಿ ಬುಡ ಸಮೇತ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ನೀವು ನುಡಿದಂತೆಯೇ ನಿಮಗೆ ಆಗ್ತದೆ. ಬಟ್ ನುಡಿಯುವಾಗ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಹೃದಯದಲ್ಲಿ ಸಂಶಯ ಇರಬಾರ್ದು, ನಿಮ್ಮ ಹೃದಯದಲ್ಲಿ ನಂಬಿಕೆ ಇರಬೇಕು. ಅದಾಗಿದೆ ನಾನು ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನಮ್ಗೆ ಕಲಿಸ್ಕೊಡ್ತಾ ಇರುವಂಥದ್ದು. ಲೋಕವನ್ನು ಜಯಿಸುವಂಥ ಶಕ್ತಿಯನ್ನು ಹೊಂದಿರುವಂಥ ನೀವು ಅನೇಕ ಸಂದರ್ಭದಲ್ಲಿ ಲೋಕದ ಮಕ್ಕಳು ಆಲೋಚನೆ ಮಾಡೋ ರೀತಿಯಲ್ಲಿ, ಅಯ್ಯೋ ಸಮಸ್ಯೆ ಮನುಷ್ಯನಿಗಲ್ಲದೆ ಮರಕ್ಕೆ ಬರ್ತದಾ? ಕರೆಕ್ಟ್, ಹೌದು, ಮನುಷ್ಯನಿಗೆ ಬರ್ತದೆ. ಬಟ್ ಆದರೆ ಆ ಸಮಸ್ಯೆ ಎಲ್ಲರ ಮೇಲೆ ದೊರೆತನ ಮಾಡಿ ಎಲ್ಲರನ್ನು ಮುಳುಗಿಸ್ಬೋದು. ಬಟ್ ನಿಮ್ಮನ್ನು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಿಂದೆ ಯಾವ ಸಮಸ್ಯೆಗಳು ನಿಮ್ಮನ್ನು ಮುಳುಗಿಸ್ತಾ ಇತ್ತೋ, ಇವತ್ತು ನಿಮ್ಮನ್ನು ಆ ಸಮಸ್ಯೆಗಳು ಮುಳುಗಿಸಬಾರ್ದು. ಯಾಕೆ? ನೀವು ದೇವರಿಂದ ಹುಟ್ಟುವಂಥ ಮಗುವಾಗಿದ್ದೀರಿ. ನೀವು ಈಗ ಲೋಕವನ್ನು ಜಯಿಸುವಂತಹ ಜಯಶಾಲಿಗಳಾಗಿದ್ದೀರಿ. ಯಾಕೆಂದರೆ ಅಂಥ ವಿಶ್ವಾಸ ನಿಮ್ಮ ಒಳಗಡೆ ಇದೆ. ಹಾಗಾದರೆ ಈಗ ಪ್ರಶ್ನೆ ಅಂತಂದರೆ, ಆ ವಿಶ್ವಾಸವನ್ನು ಹೇಗೆ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು? ಹೇಗೆ ಬಿಲ್ಡ್ ಮಾಡ್ಕೊಳ್ತೀರಿ?
ನಮ್ಗೆ ಗೊತ್ತಿದೆ ಈಗ ಕರೆಕ್ಟ್, ಲೋಕವನ್ನು ಜಯಿಸುವಂಥ ವಿಶ್ವಾಸ ನಮ್ಮ ಒಳಗಡೆ ಇದೆ. ಬಟ್ ಪ್ರಶ್ನೆ ಅಂತಂದರೆ ಆ ವಿಶ್ವಾಸ, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಲೋಟ ಆದರೆ ವಿಶ್ವಾಸ ಏನೋ ಒಂದು ಸ್ವಲ್ಪ ಇದೆ, ಇದು ಹೊರಗಡೆ ತುಂಬಿ, ಈ ಲೋಟ ತುಂಬಿ ಹೊರಗಡೆ ಯಾವಾಗ ಓವರ್ಫ್ಲೋ ಆಗಿ ಹೊರಗಡೆ ಹರಿತದೋ ಆಗ ಮಾತ್ರ ಹೊರಗಡೆ ಇರುವಂಥ ವಾತಾವರಣವನ್ನೆಲ್ಲ ಪರಿಹಾರ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಈ ಲೋಟದಲ್ಲಿ ನೀರಿದೆ, ಈ ನೀರು ಹೊರಗಡೆ ಬಂದು ಸುತ್ತಮುತ್ತಲ ಆ ಪ್ರದೇಶವನ್ನು ಸಂಪೂರ್ಣವಾಗಿ ಒದ್ದೆ ಮಾಡಬೇಕಾದ್ರೆ ಈ ನೀರು ತಳಭಾಗದಲ್ಲಿದ್ದರೆ ಸಾಲದು, ಇದು ಮೇಲ್ಮಟ್ಟಕ್ಕೆ ಬರಬೇಕು. ಮೇಲ್ಮಟ್ಟಕ್ಕೆ ಬರಬೇಕಾದ್ರೆ ನೀವು ನಿಧಾನವಾಗಿ ತುಂಬ್ತಾ ಆ ನೀರು ಮೇಲ್ಗಡೆ ಬಂದು ಓವರ್ಫ್ಲೋ ಆಗಿ ಹೊರಗಡೆ ಚೆಲ್ತದೆ, ಹೊರಗಿನ ವಾತಾವರಣವನ್ನು ಒದ್ದೆ ಮಾಡ್ತದೆ, ಡ್ರೈ ಆಗಿರುವುದನ್ನು, ಬರ್ಡ್ ಆಗಿರುವುದನ್ನು ಅಷ್ಟನುಗೊಳಿಸ್ತದೆ. ಅದೇ ರೀತಿ ನಿಮ್ಮ ಒಳಗಡೆ ಆಲ್ರೆಡಿ ಲೋಕವನ್ನು ಜಯಿಸುವಂಥ ವಿಶ್ವಾಸ ಇದೆ. ಬಟ್ ಆ ವಿಶ್ವಾಸ, ಪ್ರೈಸ್ ಗಾಡ್, ಅದು ಹೊರಗಡೆ ಓವರ್ಫ್ಲೋ ಆಗಿ ಹೊರಗಡೆ ಚೆಲ್ಲಬೇಕಾದ್ರೆ ಹೇಗೆ ಆ ವಿಶ್ವಾಸದ ಮಟ್ಟವನ್ನು ವಿಶ್ವಾಸದಿಂದ ವಿಶ್ವಾಸದ ಮಟ್ಟಕ್ಕೆ ಏರಿಸ್ಕೊಳ್ತೀರಿ? ಸೊ ಅದಕ್ಕಾಗಿ ನೀವು ಶುಭ ಸಂದೇಶದಲ್ಲಿ ನೋಡೋದಾದರೆ ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ ವಾಕ್ಯ 17ರಲ್ಲಿ ಪ್ರಭು ಯೇಸು ಹೇಳ್ತಾರೆ, ಇಂತಿರಲು ಶುಭ ಸಂದೇಶವನ್ನು ಪದೇ ಪದೇ ಆಲಿಸುವುದರಿಂದ ವಿಶ್ವಾಸ ಬರ್ತದೆ ಎಂಬುದಾಗಿ. ಒಂದು ಕ್ಷಣ ಯೋಚನೆ ಮಾಡಿ, ಲೋಕವನ್ನು ಜಯಿಸುವಂಥ ಶಕ್ತಿ ಯಾವುದು? ನಿಮ್ಮ ವಿಶ್ವಾಸ. ಆ ವಿಶ್ವಾಸ ಹೇಗೆ ಬರ್ತದೆ? ಶುಭ ಸಂದೇಶದ ವಾಕ್ಯಗಳನ್ನು ಪದೇ ಪದೇ ಆಲಿಸುವುದರಿಂದ. ಪ್ರಿಯರೇ, ನಾವು ಕ್ರೈಸ್ತ ಮಕ್ಕಳಾಗಿದ್ದೇವೆ, ಲೋಕದ ಎಲ್ಲ ವಿಷಯಗಳನ್ನು ಆಲಿಸ್ತೇವೆ, ಲೋಕದ ಎಲ್ಲ ವಿಷಯಗಳು ಗೊತ್ತು. ಬಟ್ ಪ್ರಶ್ನೆ ಏನಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ಇಟ್ಟಿರುವಂಥ ವಿಶ್ವಾಸವನ್ನು, ನಮ್ಮೊಳಗಡೆ ನಮಗೆ ಜಯವನ್ನು ಕೊಡಲಿಕ್ಕಾಗಿ ದೇವರಲ್ಲಿ ನೆಲೆಗೊಳಿಸಿರುವಂಥ ವಿಶ್ವಾಸವನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕಾಗಿ ಇರುವಂಥ ಏಕೈಕ ಹಾದಿ ದೇವರ ವಾಕ್ಯ ಲಿಖಿತಗೊಂಡಿದೆ, ದೇವರ ವಾಕ್ಯವನ್ನು ಪದೇ ಪದೇ ಆಲಿಸೋದರಿಂದ. ಸೊ ದಟ್ ಮೀನ್ಸ್ ನೀವು ದೇವರ ವಾಕ್ಯ ಆಲಿಸೋದಿಲ್ವಾ, ವಿಶ್ವಾಸ ಇಲ್ವಾ, ನೀವು ಎಷ್ಟೇ ಪ್ರೇಯರ್ ಮಾಡ್ಬೋದು, ಜಯ ಅಂತೂ ಸಿಗೋದಿಲ್ಲ. ಯಾಕೆ? ನೀವು ಪ್ರಾರ್ಥನೆ ಮಾಡ್ತಿರುವಂಥದ್ದು ದೇವರ ಬಳಿಯಲ್ಲಿ ಹೋಗಿ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನಾನು ಹೋಗಿ ದೇವ್ರ ಬಳಿ ಪ್ರೇಯರ್ ಮಾಡ್ತಿದ್ದೇನೆ, ದೇವಾ ಇದನ್ನು ಜಯಿಸ್ಲಿಕ್ಕಾಗ್ತಿಲ್ಲ, ನನಗೆ ಶಕ್ತಿ ಕೊಡು, ಇದನ್ನು ಬಿಡುಗಡೆ ಕೊಡು, ಅಥವಾ ಈ ರೋಗವನ್ನು ಗುಣಪಡಿಸು. ಇಡೀ ಬೈಬಲ್ ನೀವು ನೋಡ್ಬೋದು ಪ್ರಿಯರೇ, ಎಲ್ಲಾದರೂ ಒಂದು ಕಡೆ ಪ್ರಭು ಯೇಸು ನಾನು ನಿನ್ನನ್ನು ಗುಣಪಡಿಸ್ತೆ ಎಂಬುದಾಗಿ ಎಲ್ಲಾದರೂ ಒಂದು ಕಡೆ ತೋರಿಸಿ, ಚೆಕ್ ಮಾಡಿ ಇಡೀ ಹೋಲ್ ಬೈಬಲ್ ಎಲ್ಲಿ ಬೇಕಾದ್ರೆ ತೆಗೆದುಕೊಳ್ಳಿ. ಅತ್ಯುತ್ತಮ ಉದಾಹರಣೆ ಬಂದು ರಕ್ತಕ್ಷ ಹೊಂದಿದ ಮಹಿಳೆ, 12 ವರ್ಷದಿಂದ ಅವಳು ರೋಗಿಯಾಗಿದ್ದಾಳೆ, ರಕ್ತಕ್ಷ ರೋಗ ನಿಲ್ತಿದ್ದಾಳೆ, ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟವಳಾಗಿದ್ದಾಳೆ, ಶಾಪಗ್ರಸ್ತ ಮಹಿಳೆ, ಹಣಕಾಸೆಲ್ಲ ಖಾಲಿ ಮಾಡಿಕೊಂಡು ವೈದ್ಯರಿಗೆ ಸುರಿದು ಕೊನೆಗೆ ಅವಳು ಬಡವ ಮಹಿಳೆ ಆಗಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ಪ್ರೈಸ್ ಗಾಡ್, ಆ ಮಹಿಳೆ ಹೋಗಿ, ನಮಗೆಲ್ಲ ಗೊತ್ತಿದೆ, ಆ ಘಟನೆ ಗೊತ್ತಿದೆ, ನಾನು ಚಿಕ್ಕದಾಗಿ ಹೇಳ್ತೇನೆ, ಆ ಮಹಿಳೆ ಹೋಗಿ ಯೇಸುವಿನ ಉಡುಪನ್ನು ಮುಟ್ಟಿದ್ಲು. ಯೇಸುವಿನ ಉಡುಪನ್ನು ಮುಟ್ಟಿದ ತಕ್ಷಣ ಅವಳು ಗುಣ ಹೊಂದ್ಕೊಂಡ್ಳು, ಅದೆಲ್ಲ ನಿಮ್ಗೆ ಗೊತ್ತಿದೆ. ಬಟ್ ಪ್ರಶ್ನೆ ಏನಂತಂದರೆ, ನಾನು ಇವಾಗ ಒಂದು ಪ್ರಶ್ನೆ ಕೇಳ್ತೇನೆ, ಹಾಗಾದರೆ ಆ ಮಹಿಳೆಯನ್ನು ಜಸ್ಟ್ ಯಾವುದಾದ್ರೂ ವೈದ್ಯರು ಗುಣಪಡಿಸ್ಲಿಕ್ಕೆ ಸಾಧ್ಯ ಆಯಿತಾ? ಇಲ್ಲ, ಕರೆಕ್ಟ್. ಬಟ್ ಆದರೆ ಆ ಮಹಿಳೆನ ಯಾರು ಗುಣಪಡಿಸಿದ್ದು? ನಿಮ್ಮೆಲ್ಲರ ಆನ್ಸರ್ ಕರೆಕ್ಟಾಗಿದೆ, ಯೇಸು ಅಂತ ಹೇಳ್ತೀರಿ ಅಂತ ನನಗೆ ಗೊತ್ತು. ನೀವು ಅದು ನಂಬಿದ್ದೀರಿ, ಬೈಬಲ್ ಆ ರೀತಿ ಹೇಳೋದಿಲ್ಲ. ಚೆಕ್ ಮಾಡಿಬೇಕಾದ್ರೆ ಓದಿ ನೋಡಿ, ಯೇಸುವೆ ಆ ಮಹಿಳೆಯನ್ನು ಗುಣಪಡಿಸಲಿಲ್ಲ. ಯೇಸು ಹಿಂತಿರುಗಿ ನನ್ನನ್ನು ಮುಟ್ಟಿದವರು ಯಾರು, ನನ್ನಿಂದ ಒಂದು ಶಕ್ತಿ, ಸ್ವಸ್ಥತೆಯ ಶಕ್ತಿ ರಿಲೀಸ್ ಆಯಿತು ಎಂಬುದಾಗಿ ನೋಡುವಾಗ ಆ ಮಹಿಳೆ, ಸ್ವಾಮಿ ನಾನೇ ನಿಮ್ಮನ್ನು ಮುಟ್ಟಿದ್ದು. ಆ ಯೇಸು ಹೇಳಿದ್ರು, ನಾನು ನಿನ್ನ ಗುಣಪಡಿಸ್ತೆ ಅಂತ ಹೇಳಿದ್ರ? ನೋ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತು. ಹಾಗಾದರೆ ಆ ಮಹಿಳೆಯನ್ನು ಗುಣಪಡಿಸಿದ ಯಾರು? ಅವಳ ವಿಶ್ವಾಸ. ಹಾಗಾದ್ರೆ ನಿಮ್ಮ ಶರೀರದಲ್ಲಿರುವಂಥ ರೋಗವನ್ನು ಗುಣಪಡಿಸೋದು ಯಾರು? ಜೀಸಸ್ ಅಲ್ಲ, ನೋ, ನಿಮ್ಮ ವಿಶ್ವಾಸ. ಇವತ್ತು ನೀವು ಯೇಸುವಿನ ಬಳಿಗೆ ಹೋಗಿ, ಜೀಸಸ್ ನನಗೆ ಇದನ್ನು ಜಯಿಸೋಕ್ಕಾಗ್ತಾಯಿಲ್ಲ, ಈ ರೋಗವನ್ನು ತಾಳ್ಕೊಳಕ್ಕಾಗ್ತಾಯಿಲ್ಲ, ಗುಣಪಡಿಸು ಅಂತ ಕೇಳಿದ್ರೆ ಯೇಸುವಿನ ಹೇಳ್ತಾರೆ ಗೊತ್ತಾ, ನಾನು ಯಾವ ಕಾರಣ ನಿನ್ನ ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ 2023 ವರ್ಷಗಳ ಹಿಂದೆ ನಿನ್ನ ರೋಗವನ್ನು ನಾನು ಹೊತ್ತುಕೊಂಡು ನನ್ನ ಶರೀರವನ್ನು ಗಾಯ ಮಾಡಿಕೊಂಡು ನನ್ನ ಈ ಗಾಯಗಳಿಂದ ನಿನ್ನನ್ನು ಈಗಾಗಲೇ ಗುಣಪಡಿಸಿದ್ದೇನೆ. ಪ್ರೂಫ್ ಬೇಕಾ? ಡಾಕ್ಯುಮೆಂಟ್ ಇದೆ. 1 ಪೇತ್ರ 2ನೇ ಅಧ್ಯಾಯ 24ರಲ್ಲಿ, ನನ್ನ ಗಾಯಗಳಿಂದ ನೀವೆಲ್ಲರೂ ಈಗಾಗಲೇ ಗುಣ ಹೊಂದಿದ್ದೀರಿ. ಈಗ ಆಲ್ರೆಡಿ ಯೇಸುವನ್ನು ಗುಣಪಡಿಸಿದ್ದಾರೆ. ಗುಣಪಡಿಸಿರುವಂತಹ ಅದೇ ಪ್ರಭು ಯೇಸುವನ್ನು ಹೋಗಿ ಮತ್ತೆ ಗುಣಪಡಿಸೋದು ಕೇಳೋದು, ಅದು ವಿಶ್ವಾಸ ಅಲ್ಲ ಪ್ರಿಯರೇ, ಮೂರ್ಖತನದ ಕಾರ್ಯ. ಅದಕ್ಕೆ ಯೇಸು ಹೇಳುವಂಥದ್ದು, ನಾನೇನು ಗುಣಪಡಿಸೋಕ್ಕಾಗೋದಿಲ್ಲ, ನಾನು ಗುಣಪಡಿಸಿ ಆಯಿತು. ನಾನು ನಿನ್ನ ಮೇಲಿಟ್ಟಿರುವಂಥ ಪ್ರೀತಿ ನಿಮಿತ್ತವಾಗಿ ನೀನು ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ಆ ರೋಗವನ್ನೆಲ್ಲ, ಮೊದಲಿದ್ದಂಥ ರೋಗಗಳು, ಇವತ್ತು ಬಂದಿರುವಂಥ ರೋಗಗಳು, ಇನ್ನು ಮುಂದೆ ಬರುವಂಥ ರೋಗಗಳು, ವೈದ್ಯರಿಗೆ ಅರಿವಿಲ್ಲದಿರುವಂಥ ಎಲ್ಲ ರೋಗಗಳನ್ನು ಯೇಸುಸ್ವಾಮಿಗೆ ಎಲ್ಲವನ್ನು ಹೊತ್ಕೊಂಡು ಅವರ ಶರೀರದಲ್ಲಿ ಹಾಕ್ಕೊಂಡು ಅವರು ಈಗಾಗಲೇ ಗಾಯ ಮಾಡಿಕೊಂಡು ಎಲ್ಲ ರೋಗಗಳನ್ನು ಗುಣಪಡಿಸಿಬಿಟ್ಟಿದ್ದಾರೆ. ಬಟ್ ನೀನು ವಿಶ್ವಾಸಿಯಾಗಿರೋದ್ರಿಂದ, ಕ್ರಿಸ್ತ ಯೇಸುವಿನ ವಿಶ್ವಾಸ ಇಟ್ಟಂಥ ಮಗಳು ಮಗನಾಗಿರೋದ್ರಿಂದ ನಿನ್ನ ಒಳಗಡೆ
ಪ್ರಭು ಯೇಸು ಈಗಾಗಲೇ ತನ್ನ ಕೃಪೆಯಿಂದ ನಿಮ್ಗೆ ಕೊಟ್ಟಿರುವಂಥ ಸ್ವಸ್ಥತೆಯನ್ನು, ಆರೋಗ್ಯವನ್ನು ಡ್ರಾ ಮಾಡ್ಕೊಳ್ಳಿಕ್ಕಾಗಿ ನಿಮ್ಮ ಒಳಗಡೆ ಅವ್ರು ವಿಶ್ವಾಸನ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ವಿಶ್ವಾಸ ಆಗಿರುವುದ ನಮ್ಮಲ್ಲಿ ಯಾರಾದರೂ ಹೋಗಿ ಪ್ರಭು ಯೇಸುವಿನಲ್ಲಿ ನನ್ನನ್ನು ಗುಣಪಡಿಸು ಯೇಸುವೆ ಎಂಬುದನ್ನು ಕೇಳ್ಕೊಳ್ಳುವಾಗ ಪ್ರಭು ಯೇಸು ಹೇಳ್ತಾರೆ, ನಾನು ಗುಣಪಡಿಸೋಕ್ಕಾಗೋದಿಲ್ಲ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತದೆ. ಅದೊಂದು ಸ್ಪಿರಿಚುವಲ್ ಲಾ, ಅದೊಂದು ಆಧ್ಯಾತ್ಮಿಕ ನಿಯಮ. ಒಂದ್ಸಲ ದೇವರು ನೋಡಿದ ಮೇಲೆ ಆ ನುಡಿಯನ್ನು ಯಾವತ್ತೂ ಅದನ್ನು ಬದಲು ಮಾಡೋದಿಲ್ಲ. ನಿನ್ನ ವಿಶ್ವಾಸ ನಿನ್ನ ಗುಣಪಡಿಸ್ತದೆ ಅಂತ ಹೇಳಿದ್ಮೇಲೆ ಖಂಡಿತ ಪ್ರಿಯರೇ, ಇವತ್ತು ಏನಾದರೂ ಗುಣ ಹೊಂದಿಲ್ಲ ಅಂತಂದರೆ ಅದು ದೇವರ ಸಮಸ್ಯೆ ಅಲ್ಲ, ಅದು ಸೈತನ ಸಮಸ್ಯೆ ಅಲ್ಲ, ಇವನು ಮಾಟಮಂತ್ರ ಸಮಸ್ಯೆ ಇಲ್ಲ, ಅದು ನೀವು ಸರಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ಯಾವುದೂ ಅಲ್ಲ. ನಿಮ್ಮ ವಿಶ್ವಾಸನ ಬಲಪಡಿಸ್ಕೊಳ್ಳೋದ್ರಲ್ಲಿ ವೀಕ್ ಆಗಿರೋದ್ರಿಂದ ಆ ರೋಗ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತದೆ. ಇವನ್ ನಿಮ್ಮ ಶರೀರದಲ್ಲಿ ಶುಗರ್ ಇರ್ಬೋದು, ನಿಮ್ಮ ಶರೀರದ BP ಇರ್ಬೋದು, ನಿಮ್ಮ ಶರೀರದಲ್ಲಿ ಈವನ್ ಯಾವುದೇ ಕ್ಯಾನ್ಸರ್ ರೋಗಗಳಿರ್ಬೋದು. ಬಟ್ ಪ್ರೈಸ್ ಗಾಡ್, ಫಸ್ಟ್ ಚೇಂಜ್ ಯುವರ್ ಥಿಂಕಿಂಗ್. ನಿಮ್ಮ ಆಲೋಚನೆ ಬದಲಾಯಿಸಿ ಅವುಗಳೆಲ್ಲವನ್ನು ಪ್ರಭು ಯೇಸು ಹೊತ್ಕೊಂಡು ಈಗಾಗಲೇ ಅವುಗಳೆಲ್ಲವನ್ನು ಗುಣಪಡಿಸಿದ್ದಾರೆ. ನೀವು ಎಷ್ಟು ಮಟ್ಟಿಗೆ ಅದನ್ನು ನಂಬ್ತೀರಿ? ಇವನು ಕಣ್ಣಿಗೆ ಕಾಣುವಂಥ ಯಾವುದೇ ಸಾಕ್ಷಿ ಆದರೆ ಇಲ್ಲದಿದ್ದರೂ ಕೂಡ, ಕಣ್ಣಿಗೆ ಕಾಣುವ ಸಾಕ್ಷಿ ಆದರೆ ಹೇಳ್ತಿರ್ಬೋದು ನಿನ್ನ ಶುಗರ್ ಪೇಷಂಟ್, ಕ್ಯಾನ್ಸರ್ ಪೇಷಂಟ್ ಎಂಬುದಾಗಿ ರಿಪೋರ್ಟ್ ಹೇಳ್ತಿರ್ಬೋದು. ಈ ರಿಪೋರ್ಟ್ ಯಾವತ್ತೂ ಕೂಡ ಇದು ಸ್ಟೇಬಲ್ ಆಗಿರುವಂಥದ್ದಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಇವತ್ತು 500 ಶುಗರ್ ಇರೋದು ನಾಳೆ 200 ಆಗ್ಬೋದು, ಅಥವಾ 150 ಆಗ್ಬೋದು, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಬಟ್ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ, ಲಿಖಿತಗೊಂಡಿದೆಯೋ ಅದು ಟ್ರೂತ್. ಆ ಸತ್ಯವು ನೀವು ಯಾವಾಗ ಅರ್ಥಕೊಳ್ತೀರಿ ಆಗ ಮಾತ್ರ ಬಿಡುಗಡೆ ಹೊಂದ್ತೀರಿ. ಆ ಸತ್ಯ ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಆ ಸತ್ಯವು ನಿಮ್ಮ ಕೈಲಿರುವಂಥ ರಿಪೋರ್ಟನ್ನು, ಈ ಫ್ಯಾಕ್ಟನ್ನು ಚೇಂಜ್ ಮಾಡುವಂಥದ್ದು. ಹಾಗಾದರೆ ಯೇಸು ನಿಮ್ಮನ್ನು ಗುಣಪಡಿಸಬೇಕಾ? ನೋ. ಒಂದು ವೇಳೆ ನೀವು ಹೋಗಿ ಯೇಸುವಿನ ಬಳಿಯಲ್ಲಿ ನನ್ನನ್ನು ಗುಣಪಡಿಸು ಅಂತ ಕೇಳುವಾಗ ಪ್ರಭು ಯೇಸು ಹೇಳ್ತಾರೆ, ನೀನು ಒಳಗಡೆ ಆಲ್ರೆಡಿ ಗುಣಪಡಿಸ್ಲಿಕ್ಕಾಗಿ ನಾನು ವಿಶ್ವಾಸ ಇಟ್ಟಿದ್ದೇನೆ. ಬಟ್ ಆ ವಿಶ್ವಾಸವನ್ನು ಹೇಗೆ ನೀನು ಗ್ರೋ ಮಾಡಬೇಕು, ಬೆಳೆಸಬೇಕೆಂಬುದಾಗಿ ಅದು ಕೂಡ ಸೂತ್ರ ಕಲಿಸ್ಕೊಟ್ಟಿದ್ದೇನೆ. ನನ್ನ ವಾಕ್ಯವನ್ನು ಹಗಲು ರಾತ್ರಿ ಅದೇ ಪದೇ ಪದೇ ಆಲಿಸುವಾಗ ವಿಶ್ವಾಸ ಎಂಬ ಶಕ್ತಿ ಪ್ರೊಡ್ಯೂಸ್ ಆಗ್ತದೆ, ಉತ್ಪತ್ತಿ ಆಗ್ತದೆ. ನೀವು ದೇವರ ವಾಕ್ಯ ಆಲಿಸಲ್ವಾ? ಖಂಡಿತ ಕನಸು ಕಾಣಬೇಡಿ ವಿಶ್ವಾಸ ನಿಮ್ಮಲ್ಲಿ ಬರ್ತದೆ ಎಂಬುದಾಗಿ. ಸಾಧ್ಯ ಇಲ್ಲ. ಅನೇಕರು ಜೀಸಸ್ ನನಗೆ ಹೆಚ್ಚಿನ ವಿಶ್ವಾಸನ ಕೊಡು, ನನ್ನ ವಿಶ್ವಾಸ ಬಲಪಡಿಸೋದು ಪ್ರಾರ್ಥನೆ ಮಾಡ್ತಾರೆ. ಇಡೀ ಹೋಲ್ ಬೈಬಲಲ್ಲಿ ಎಲ್ಲೂ ಇಲ್ಲ ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ವಿಶ್ವಾಸನ ಬಲಪಡಿಸ್ತದೆ. ನೋ 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 ಬೈಬಲ್ ಕ್ಲಿಯರ್ ಹೇಳ್ತದೆ, ದೇವರ ವಾಕ್ಯವನ್ನು ಆಲಿಸುವುದರಿಂದ ವಿಶ್ವಾಸ ಬರ್ತದೆ ಎಂಬುದಾಗಿ. ಹಾಗಾದರೆ ಕ್ರೈಸ್ತ ಮಕ್ಕಳಾಗಿರುವಂಥ ನಾವು ದೇವರ ವಾಕ್ಯನ ಆಲಿಸ್ಬೇಕಾ? ಎಸ್. ದೇವರ ವಾಕ್ಯ ಕಲ್ತ್ಕೊಳ್ಬೇಕಾ? ಎಸ್. ಏಕೆಂದರೆ ದೇವರ ವಾಕ್ಯದ ಒಳಗಡೆ ವಿಶ್ವಾಸ ಇರುವಂಥದ್ದು. ಸೊ ಹಾಗಾದರೆ ಏನೇ ಸಮಸ್ಯೆ ಬರಲಿ, ಆ ಸಮಸ್ಯೆಯಿಂದ ಬಿಡುಗಡೆ ಮಾಡಿಕೊಳ್ಬೇಕಾದ್ರೆ ಪ್ರೈಸ್ ಬಿಟ್ಟು ಗಾಡ್, ಅದಕ್ಕೆ ಬೇಕಾಗಿರುವಂತಹ ಅದರಿಂದ ಜಯವನ್ನು ಕೊಡುವಂಥ ಶಕ್ತಿ ವಿಶ್ವಾಸ. ಇನ್ನೂ ಸ್ವಲ್ಪ ನಿಮಗೆ ಆಳವಾಗಿ ಅಂತ ತಿಳಿಸ್ತಾನೆ. ಆ ವಾಕ್ಯವನ್ನು ಸ್ವಲ್ಪ ಬ್ರೇಕ್ ಮಾಡ್ತಾನೆ, ಆಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ವಿಶ್ವಾಸ ನಿಮಗೆ ಜಯ ಕೊಡ್ತದೆ. ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇನ್ನೂ ನಾವು ಆಳವಾಗಿ ನೋಡೋದಾದರೆ ನಿಮ್ಮ ವಿಶ್ವಾಸ ಆ್ಯಕ್ಚುಲಿ ನಿಮಗೆ ಜಯ ಕೊಡಲ್ಲ. ಏನು ಬ್ರದರ್, ಇದುವರೆಗೂ ನಿಮ್ಮ ವಿಶ್ವಾಸ ನಿಮ್ಗೆ ಜಯ ಕೊಡ್ತದೆ ಅಂತೇಳಿ ಜಸ್ಟ್ ಎಂಡಿಂಗ್ ಮೂಮೆಂಟಲ್ಲಿ ಜಸ್ಟ್ ಬುಲೆಟ್ ಆಗ್ತಾ ಇದ್ದೀರಿ. ಒಂದು ಈ ಕಡೆ ಗಮನ ಕೊಡಿ. ಪ್ರಭು ಯೇಸು ಈಗಾಗಲೇ ನನಗೋಸ್ಕರ ಲೋಕವನ್ನು ಜಯಿಸಿದ್ದಾರೆ. ಕರೆಕ್ಟ್, ಲೋಕವನ್ನು ಜಯಿಸಿಬಿಟ್ಟಿದ್ದಾರೆ. ಈಗ ಪ್ರಭು ಯೇಸು ಲೋಕವನ್ನು ಜಯಿಸಿರೋದ್ರಿಂದ ನಾನು ಮತ್ತು ನೀವು ಕ್ರಿಸ್ತ ಯೇಸುವಿನಲ್ಲಿ ಇರೋದರಿಂದ ಈಗಾಗಲೇ ಜಯಶಾಲಿಗಳಾಗಿದ್ದೇವೆ. ಕರೆಕ್ಟ್, ನಾವು ಈಗಾಗಲೇ ಜಯಶಾಲಿಗಳಾಗಿದ್ದೇವೆ. ಅದರ ಅರ್ಥ ನನಗೇನು ಸಮಸ್ಯೆ ಬಂದು ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದೀನೋ ಆ ಸಮಸ್ಯೆನ ಜಯಿಸಿದ ಮೇಲೆ ನಾನು ಜಯಶಾಲಿ ಆಗೋಲ್ಲ. ನೋ, ನಾನು ಕ್ರಿಸ್ತ ಯೇಸುವಿನಲ್ಲಿ ಈಗಾಗಲೇ ಇರೋದರಿಂದ, ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರೋದರಿಂದ ನಾನು ಈಗಾಗಲೇ ಜಯಶಾಲಿಯಾಗಿದ್ದಾನೆ. ಹಾಗಾದರೆ ನಿಮ್ಮ ಒಳಗಡೆ ಇರುವಂಥ ವಿಶ್ವಾಸ, ಆ ವಿಶ್ವಾಸವನ್ನು ಬಲಪಡಿಸ್ಕೊಳ್ಳುವಂತಹ ದೇವರ ವಾಕ್ಯವನ್ನು ಪದೇ ಪದೇ ಆಲಿಸೋದ್ರಿಂದ ಹಾಗಾದರೆ ಅದೇನು ಮಾಡ್ತದೆ ಅಂತಂದರೆ ಪ್ರೈಸ್ ಗಾಡ್, ನಿಮ್ಮ ಒಳಗಡೆ ಇರುವಂಥ ವಿಶ್ವಾಸವು ನೀವು ಆ ಪರಿಸ್ಥಿತಿ ನಿಮ್ಮ ಜಯವನ್ನು ಕದ್ಕೊಂಡು ಹೋಗ್ಲಿಕ್ಕೆ ಬರುವಾಗ, ನಿಮ್ಮನ್ನು ಹೇಗಾದ ಮಾಡಿ ಕುಗ್ಗಿಸಬೇಕು ಅಂತ ಬರುವಾಗ ನೀವು ಯಾವ ಕಾರಣಕ್ಕೂ ಕುಗ್ಗಿ ಹೋಗದಂತೆ, ಸೋಲನ್ನು ಕಾಣದಂತೆ ನಿಮ್ಮ ವಿಶ್ವಾಸವು ನಿಮ್ಮ ಜಯವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕಾಗಿ ಶಕ್ತಿಯನ್ನು ಕೊಡ್ತದೆ. ಅದರ ಅರ್ಥ ಸುಲಭವಾಗಿ ಹೇಳೋದಾದರೆ ನಿಮ್ಮ ಒಳಗಡೆ ಇರುವಂಥ ವಿಶ್ವಾಸವು ನಿಮ್ಮ ಜಯವನ್ನು ಮೇಂಟೈನ್ ಮಾಡಿಕೊಂಡು, ನಿಮ್ಮ ಹವಾವನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ಲಿಕ್ಕಾಗಿ ನಿಮಗೆ ಶಕ್ತಿ ಕೊಡುವಂಥದ್ದು. ಅದರ ಅರ್ಥ ಇದುವರೆಗೂ ಸೈತನ್ ಏನಾದರೂ ಸ್ವಲ್ಪ ಶುಗರ್ ಜಾಸ್ತಿ ಆಗಿಬಿಟ್ರೆ ಸಾಕು ಭಯಪಡ್ತಾ ಇದ್ವಿ, ರಿಪೋರ್ಟಲ್ಲಿ ಕ್ಯಾನ್ಸರ್ ಅಂತ ಬಂದರೆ ಸಾಕು ಭಯಪಡ್ತಾ ಇದ್ವಿ.
ಬಟ್ ಪ್ರೈಸ್ ಗಾಡ್, ಈಗ ಈ ಸತ್ಯ ಗೊತ್ತಾದ ಮೇಲೆ ನನ್ನ ಒಳಗಡೆ ಈ ಲೋಕವನ್ನು ಜಯಿಸುವಂಥ ಶಕ್ತಿ ಇದೆ ಎಂಬುದು ಗೊತ್ತಾದ ಮೇಲೆ ಅದರ ಅರ್ಥ ಏನು ಗೊತ್ತಾ? ನೀವು ಸೈತಾನಿಗೆ ಚಾಲೆಂಜ್ ಮಾಡಬೇಕು, ಆ ರೋಗದ ದುರಾತ್ಮನಿಗೆ ಚಾಲೆಂಜ್ ಮಾಡಬೇಕು. ಸೈತಾನನೇ, ಇದುವರೆಗೂ ನನಗೆ ಸತ್ಯ ಗೊತ್ತಿರಲಿಲ್ಲ, ಇವತ್ತು ಈ ಸತ್ಯ ಗೊತ್ತಾದ ಮೇಲೆ ನಾನು ನಿನ್ನ ಮುಂದೆ ಸವಾಲಾಗ್ತಾ ಇದ್ದಾನೆ. ಅದೇನಂತಂದರೆ, ಇದುವರೆಗೂ ನನ್ನ ಜೀವನದಲ್ಲಿ ನಿನ್ನ ಹವಾ ನಡೀತಾ ಇತ್ತು, ಈಗ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟುವಂಥ ನಾನು ಜಯಶಾಲಿ ಆಗಿರೋದ್ರಿಂದ ಇನ್ಮೇಲೆ ನಾನು ಕಾಲಿಟ್ಟ ಮೇಲೆ ನಂದೇ ಹವಾ. ಸರಿಯಾ? ಸೊ ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಯಾವುದೇ ಸಮಸ್ಯೆ ಬರಲಿ, ಯಾವ ಸಮಸ್ಯೆ ಆದರೂ ನಿಮ್ಮನ್ನು ಸೋಲಿಸೋಕ್ಕೆ ಸಾಧ್ಯ ಇದೆಯಾ? ಯಾವುದೋ ರೋಗಗಳು ನಿಮ್ಮನ್ನು ಸೋಲಿಸೋಕ್ಕೆ ಸಾಧ್ಯ ಇದೆಯಾ? ಯಾವುದೋ ನಿಮ್ಮನ್ನು ಬಡತನ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆಯಾ? ನೋ. ನಿಮ್ಮ ಕಣ್ಣು ಮುಂದೆ ನಿಂತಿರುವ ನಾನು ಜಸ್ಟ್ 20 ವರ್ಷಗಳ ಹಿಂದೆ ನನ್ನ ಮನೇಲಿ 5 ಮಂದಿ ಮಾತ್ರ, ನನ್ನ ತಂದೆ 2 ಫ್ಯಾಮಿಲಿ, ನನ್ನ ತಂದೆ ಹಿರಿಯಂತಿ ಮನೆ ಸೇರಿಕೊಂಡಾಗ ಜಸ್ಟ್ ನಮ್ಮ ಮನೆಯಲ್ಲಿ ನಾನು ಮತ್ತು 2 ತಂಗಿರು, ನನ್ನ ತಾಯಿ ದೊಡ್ಡಮ್ಮ. ಈ 5 ಮಂದಿಯಲ್ಲಿ ನನ್ನ ತಂಗಿರಿಬ್ಬರು ಮತ್ತು ನನ್ನ ತಾಯಿ ದೊಡ್ಡಮ್ಮ 4 ಮಂದಿ ದುಡಿಬೇಕಾಗಿತ್ತು ನಮ್ಮ ಜಸ್ಟ್ ಅನುದಿನ ಜೀವನ ನಡೆಸಬೇಕಾದ್ರೆ. ಅವತ್ತು ಒಂದು ಊಟ ಕೂಡ ಗತ್ತಿರಲಿಲ್ಲ. ಅವ್ರು ಹೋಗಿ ಕೆಲಸ ಮಾಡ್ಕೊಂಡು ಬಂದರೆ ಮಾತ್ರ ನಮ್ಗೆ ಊಟ, ಗಾರೆ ಕೆಲಸ ಮಾಡ್ತಾಯಿದ್ರು. ನಾನು ಬೋಲ್ಡಾಗಿ ಹೇಳ್ತಾ ಇದ್ದಾನೆ, ಪ್ರೈಸ್ ಗಾಡ್, ನನ್ನನ್ನು ಯಾವ ಮಟ್ಟದಿಂದ ಪ್ರಭು ಯೇಸು ಈ ಮಟ್ಟಕ್ಕೆ ಕರ್ಕೊಂಡ್ಬಂದರೆ ಎಂಬುದಾಗಿ ಹೇಳ್ಕೊಳ್ಳಿ ನನ್ನ ನಾಚಿಗಿಲ್ಲ. ಬಟ್ ಪ್ರೈಸ್ ಗಾಡ್, ಅವತ್ತು ಅಂಥ ಕಷ್ಟ ಸಂಕಷ್ಟಗಳಿದ್ದಿದ್ದು. ನಾನು ಸೈಕಲಲ್ಲಿ ಹೋಗಬೇಕಾಗಿತ್ತು ಕೆಲಸಕ್ಕೆ, ಎಲೆಕ್ಟ್ರಿಕ್ ಕೆಲಸಕ್ಕೆ. ಅದು ಕೂಡ 24 ಸಲ ಚೈನ್ ಕಳೆದು ಹೋಗುವಂಥದ್ದು. ಚೈನ್ ಸರಿ ಮಾಡಿಸಿ ₹2 ದುಡ್ಡಿರಲಿಲ್ಲ. ಬಟ್ ಆದರೆ ಇವತ್ತು 20 ವರ್ಷಗಳ ಪ್ರಯಾಣದಲ್ಲಿ ನಾನು ಯಾವಾಗ ಚಿಕ್ಕಣ್ಣೇಗೌಡರಿಂದ ಹುಟ್ಟಿರುವಂಥ ಮಗನಲ್ಲ, ನಾನು ದೇವರಿಂದ, ಸರ್ವಶಕ್ತ ದೇವರು ಎಲ್ಲಿಯೋನ್ ಅವರಿಂದ ಹುಟ್ಟಿರುವಂಥ ದೇವರ ಮಗು ಎಂಬುದಾಗಿ ಆ ವಾಕ್ಯವನ್ನು ಅನುದಿನ ಧ್ಯಾನಿಸ್ತಾ ಇದ್ದೋ. ಆ ಬಡತನದ ಮೇಲೆ ನನ್ನ ವಿಶ್ವಾಸ ಜಯ ಕೊಡ್ತು, ರೋಗದ ಮೇಲೆ ವಿಶ್ವಾಸ ಜಯ ಕೊಡ್ತು. ಇವತ್ತು ನನ್ನ ಮನೇಲಿ ಒಬ್ಬರು ದುಡಿತಲ್ಲ, ಎಲ್ಲರ ಮನೇಲಿದ್ದಾವೆ. ಬಟ್ ಪ್ರೈಸ್ ಗಾಡ್, ಇವತ್ತು ಕುಟುಂಬದಲ್ಲಿ ಯಾವ ಊಟ ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ. ಇವತ್ತು ಯಾವುದೇ ಧ್ಯಾನ ಕೂಟಗಳಿಗೆ 1000 ಜನ ಬರಲಿ, ಉಚಿತವಾದ 1 ವಾರಗಟ್ಟಲೆ, ತಿಂಗಳಗಟ್ಟಲೆ ಅವ್ರು ರೇಟ್ ಕೊಟ್ಟರು ಕೂಡ ₹1 ಅವ್ರ ಹತ್ರ ಕಲೆಕ್ಷನ್ ಮಾಡದೆ ಉಚಿತವಾಗಿ ದೇವರು ಎಲ್ಲನೂ ಓದಿಸ್ಕೊಡ್ತಾ ಇದ್ದಾರೆ. ಯಾಕೆ ನನ್ನ ಡ್ಯಾಡಿ ಸರ್ವಶಕ್ತ ತಂದೆ. ನನ್ನ ಡ್ಯಾಡಿ ಭೂಲೋಕನ ಪರಲೋಕನ ಸೃಷ್ಟಿ ಮಾಡಿದ ಮಾತ್ರ ಅಲ್ಲ ಪ್ರಿಯರೇ, ಅನೇಕರು ಹೇಳ್ತಾರೆ ನನಗೆ, ಬ್ರದರ್ ನೀವೇನು ಜಸ್ಟ್ ಒಂದು ಚೈನ್ಗಿನ ಹಾಕ್ಕೊಂಡು ಚೆನ್ನಾಗಿ ಕಾಣ್ತೀರಿ, ಕೈಗೆ ಅದಿದ್ದು ಹಾಕ್ಕೊಂಡು ಚೆನ್ನಾಗಿ ಕಾಣ್ತೀರಿ ಬ್ರದರ್. ನಾನು ಹೇಳಿದೆ, ಮೈ ಗಾಡ್, ನೋಡಿ ನಾನು ಬೋರ್ ಆಗಿಬಿಟ್ಟಿದೆ. ಯಾಕೊತ್ತಾ, ನಮ್ಮ ಅಪ್ಪ ಭೂಮಿ ಸೃಷ್ಟಿ ಮಾಡಿದ್ಮೇಲೆ ಭೂಮಿ ನಂದೆ, ನಮ್ಮ ಅಪ್ಪಂದು ಭೂಮಿ ಒಳಗಡೆ ಚಿನ್ನದ ಅದಿರಿದೆ, ಅದ್ರ ಓನರೇ ನಾನು. ಯಾಕೆ ಅಲ್ಲಿರೋದನ್ನ ತೆಗೆದುಕೊಂಡು ಕೈಗೆ ಕಾಲಿಗೆ ಹಾಕೊಳ್ಳಿ, ತಕ್ಕ ಸಮಯ ಬಂದಾಗ ಆ ಟೈಮಲ್ಲಿ ಹಾಕೊಳ್ತೇವೆ. ಈಗ ಅದರ ಓನರೇ ನಮ್ಮ ಅಪ್ಪ ಹೇಳಿದ್ಮೇಲೆ ಮಗನೂ ಕೂಡ ಅದೇ ರೀತಿ ಇದ್ದಾನೆ. ಅರ್ಥ ಆಗ್ತದೆಯಾ? ಸೊ ಅದಕ್ಕಾಗಿ ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಡಾಕ್ಟರ್ ರಿಪೋರ್ಟನ್ನು ನಂಬುವಂಥ ಈ ಲೋಕ ಸಿಸ್ಟಮ್ ನಂಬಿದ್ರಿ, ನಿಮ್ಮ ಕತೆ ಮುಗಿದೋಗ್ತದೆ. ಬಟ್ ಆದರೆ ವೈದ್ಯರಿಗೆಲ್ಲ ಮಹಾವೈದ್ಯರಾಗಿರುವಂತಹ ಪ್ರಭು ಯೇಸು ಹೇಳ್ತಿದ್ದಾರೆ, ಈ ಲೋಕವನ್ನು ಜಯಿಸುವಂಥ ವಿಶ್ವಾಸವನ್ನು ನೀವು ನಿಮ್ಮ ಒಳಗಡೆ ಹೊಂದಿದ್ದೀರಿ. ಆ ವಿಶ್ವಾಸವನ್ನು ಅನುದಿನವೂ ನೀವೆಷ್ಟು ಹೆಚ್ಚೆಚ್ಚಾಗಿ ಬಲಪಡಿಸ್ಕೊಳ್ಳೋಕ್ಕಿರುವಂಥ ಏಕೈಕ ಹಾದಿ ದೇವರ ವಾಕ್ಯವನ್ನು ಪದೇ ಪದೇ ಆಲಿಸೋದ್ರಿಂದ. ಇಡೀ ಬೈಬಲ್ ಪ್ರಿಯರೇ, ಪ್ರೈಸ್ ಗಾಡ್, ಎಲ್ಲೂ ಕೂಡ ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಗುಣಪಡಿಸೋದು ಎಂಬುದು ಎಲ್ಲೂ ಇಲ್ಲ. ಎಲ್ಲಾದರೂ ಒಂದು ಕಡೆ ತೋರಿಸಿ ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಗುಣಪಡಿಸೋದು ಎಲ್ಲೂ ಇಲ್ಲ. ಬಟ್ ಆದರೆ ಬೈಬಲ್ ಹೇಳ್ತದೆ, ವಿಶ್ವಾಸ ಭರಿತವಾದ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸೋದು. ಬರೀ ಖಾಲಿ ಪ್ರಾರ್ಥನೆ ಅದು ಗೊಡ್ಡು ಪ್ರಾರ್ಥನೆ, ಯಾವ ಅದ್ಭುತ ಕಾರ್ಯ ಮಾಡೋದಿಲ್ಲ. ವಿಶ್ವಾಸ ತುಂಬಿದ ಪ್ರಾರ್ಥನೆ, ವಿಶ್ವಾಸ ಹೇಗೆ ತುಂಬುತ್ತದೆ? ವಿಶ್ವಾಸ ಇರೋದಲ್ಲಿ ದೇವರ ವಾಕ್ಯದಲ್ಲಿ. ದೇವರ ವಾಕ್ಯಕ್ಕೆ ಅನುಗುಣವಾದ ಪ್ರಾರ್ಥನೆಯು ರೋಗಿಯನ್ನು ಗುಣಪಡಿಸ್ತದೆ. ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತದೆ, ನಿನ್ನ ವಿಶ್ವಾಸ ನಿನ್ನ ಬಿಡುಗಡೆ ಮಾಡ್ತದೆ, ನಿನ್ನ ವಿಶ್ವಾಸ ನಿನಗೆ ಜಯ ತಂದು ಕೊಡ್ತದೆ. ಹೋಲ್ ಬೈಬಲ್ ಹೇಳುವಂಥದ್ದು ಅದನ್ನೇ. ಹಾಗಾದರೆ ಅನುದಿನವೂ ಕೂಡ ಪ್ರೈಸ್ ಗಾಡ್, ವಿಶ್ವಾಸ ಇರುವಂಥದ್ದು ಅತ್ಯಮೂಲ್ಯವಾಗಿ ನಮಗೆ ಅನುದಿನದ ಜೀವಿತಕ್ಕೆ ಬೇಕಾಗಿರುವಂಥದ್ದು. ಈ ಲೋಕದಲ್ಲಿ ಏನಾದರೂ ಒಂದನ್ನು ಕೊಂಡ್ಕೊಳ್ಬೇಕಾದ್ರೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ದುಡ್ಡು, ಕರೆನ್ಸಿ, ದುಡ್ಡು. ಬಟ್ಟೆ ಕೊಂಡ್ಕೊಳ್ಬೇಕಾ, ತರಕಾರಿ ಕೊಂಡ್ಕೊಳ್ಬೇಕಾ, ಹಾಲು ಕೊಂಡ್ಕೊಳ್ಬೇಕಾ, ಏನೇ ಕೊಂಡ್ಕೊಳ್ಬೇಕಾದ್ರೂ ಅಷ್ಟೇ ಪ್ರೈಸ್ ಗಾಡ್ ದುಡ್ಡು ಅತ್ಯವಶ್ಯಕ. ಕರೆನ್ಸಿ. ಇನ್ ದ ಸೇಮ್ ವೇ ದೇವರ ಸಾಮ್ರಾಜ್ಯದ ಪ್ರತಿಯೊಂದು ಕಾರ್ಯಗಳನ್ನು ಸಣ್ಣದರಿಂದ ದೊಡ್ಡದ್ರ ತನಕ ಏನನ್ನೇ ನೀವು ಸ್ವೀಕರಿಸ್ಕೊಳ್ಬೇಕಾದ್ರೂ ದೇವ್ರು ನಿಮ್ಮ ಕೈಲಿ ನೋಡುವಂಥದ್ದು ನಿಮ್ಮಲ್ಲಿ ಪ್ರಾರ್ಥನೆ ನೋಡೋದಿಲ್ಲ, ದೇವ್ರು ನಿಮ್ಮ ಕೈಯಲ್ಲಿ ನೋಡುವಂಥದ್ದು ಫೈತ್. ಬೈಬಲ್ ಹೇಳ್ತದೆ, ಫೈತ್ ಈಸ್ ದ ಕರೆನ್ಸಿ ಆಫ್ ಹೆವೆನ್. ವಿಶ್ವಾಸವು ನಿಮಗೆ ಆಹಾರಗಳನ್ನು ಡ್ರಾ ಮಾಡಿಕೊಡ್ತದೆ, ವಿಶ್ವಾಸವು ಸಮೃದ್ಧಿಯನ್ನು ಡ್ರಾ ಮಾಡಿಕೊಡ್ತದೆ, ವಿಶ್ವಾಸವು ಬಿಡುಗಡೆಯನ್ನು ಡ್ರಾ ಮಾಡಿಕೊಡ್ತದೆ. ಫೈತ್ ಈಸ್ ದ ಕರೆನ್ಸಿ ಆಫ್ ಹೆವೆನ್. ಅದಕ್ಕಾಗಿ ಇವತ್ತು ಎಲ್ಲರೂ ಕೇಳುವಂಥದ್ದು, ನನ್ನ ಬ್ರದರ್, ನೀವು 2010ರಲ್ಲಿ ನೀವು ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ, ಕೆಲಸ ರಿಸೈನ್ ಮಾಡಿದ್ರಿ, ಫುಲ್ ಟೈಮ್ ಮಿನಿಸ್ಟ್ರಿ ಬಂದ್ರಿ. ಬಟ್ ಈಗೇನು ಮಾಡ್ತಿದ್ದೀರಿ ಬ್ರದರ್? ನಾನು ಹೇಳೋದು ಒಂದೇ ಒಂದು, ಯಾವ ರೀತಿ ರೈತರು
ತನ್ನ ಹೊಲದಲ್ಲಿ ಫಸಲನ್ನು ಬೆಳೀತಾರೋ ಅದೇ ಥರ ನಾನು ಥ್ಯಾಂಕ್ ಗಾಡ್ ನನ್ನ ಮನೆಯಲ್ಲಿ ವಿಶ್ವಾಸವನ್ನು ಗ್ರೋ ಮಾಡ್ತಾ ಇದ್ದಾನೆ, ವಿಶ್ವಾಸನ ಬೆಳೆಸ್ತಾ ಇದ್ದಾನೆ. ಯಾಕೆ? ವಿಶ್ವಾಸ ಪ್ರೈಸ್ ಗಾಡ್ ನನಗೆ ಆರೋಗ್ಯ ಕೊಡುವಂಥದ್ದು, ವಿಶ್ವಾಸ ನನಗೆ ಸಮೃದ್ಧಿ ಕೊಡುವಂಥದ್ದು, ವಿಶ್ವಾಸ ನನ್ನ ಮಿನಿಸ್ಟ್ರಿ ನೋಡ್ಕೊಳ್ಳುವಂಥದ್ದು, ವಿಶ್ವಾಸ ನನ್ನ ಮಕ್ಕಳ ಫೀಸನ್ನು ಕಟ್ಟುವಂಥದ್ದು. ವಿಶ್ವಾಸ ವಿಶ್ವಾಸ ವಿಶ್ವಾಸ. ಫೇತ್ ಈಸ್ ದ ಕರೆನ್ಸಿ ಆಫ್ ಹೆವೆನ್. ಯೋಚನೆ ಮಾಡಿ ಪ್ರಿಯರೇ, ಪ್ರೈಸ್ ಗಾಡ್. 20 ವರ್ಷಗಳ ಹಿಂದೆ, ಅದರ ಅರ್ಥ ನನ್ನ ತಾತನ ಕಾಲ ಸ್ಟೋರಿ ಹೇಳ್ತಾ ಇಲ್ಲ, ನನ್ನ ಜೀವನದ 2 ದಶಕಗಳ ಹಿಂದಿನ ಕಾರ್ಯವನ್ನು ಹೇಳ್ತಾ ಇದ್ದಾನೆ. 20 ವರ್ಷಗಳ ಹಿಂದೆ ಊಟ ಗತಿ ಇರಲಿಲ್ಲ. ಇವತ್ತು ಲಕ್ಷಾಂತರ ಜನರು, ಸಾವಿರಾರು ಜನ ಬಂದರೂ ಕೂಡ ಒಬ್ಬರ ಹತ್ರ ಲವ್ ಆಫರಿಂಗ್ ತೆಗೆಯದೆ ಇವತ್ತು ಎಲ್ರಿಗೂ ದೇವರು ಊಟವನ್ನು ಸಪ್ಲೈ ಮಾಡುವಂಥ ಲೆವೆಲ್ ಕರ್ಕೊಂಡು ಹೋಗಿದ್ದಾರೆ. ಧ್ಯಾನ ಕೂಟಗಳು ಫ್ರೀ, ಪ್ರಾರ್ಥನಾ ಕೂಟಗಳು ಫ್ರೀ, CD ಫ್ರೀ, ಪ್ರೇಯರ್ ಬುಕ್ ಫ್ರೀ, ಎಲ್ಲ ಫ್ರೀ, ಸುವಾರ್ತೆನೇ ಫ್ರೀ. ಹಾಗಾದರೆ ಯೋಚನೆ ಮಾಡಿ, ಹೇಗೆ ಪ್ರಿಯರೇ, ನನಗೆ ಅಷ್ಟೆಲ್ಲ ದೇವರು ಎಲ್ಲ ಎರೆದು ಒದಗಿಸ್ಕೊಡ್ತಿರುವಾಗ ಯಾಕೆ ನೀವು ಯಾತಕ್ಕಾಗಿ ಥ್ಯಾಂಕ್ ಗಾಡ್ ಅದೇ ಆ ವಿಶ್ವಾಸನ ಬಲಪಡಿಸ್ಕೊಂಡು ನಿಮ್ಮ ಜೀವನದ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಆರೋಗ್ಯ, ಸಮಾಧಾನ, ಸಮೃದ್ಧಿ ಎಲ್ಲವನ್ನು ನೀವು ಅನುಭವಿಸಬಾರ್ದು? ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಒಂದು ನಿಮಿಷ ಕಣ್ಣುಗಳು ಮುಚ್ಚುತ್ತಾ ಪ್ರಭು ಯೇಸುವಿನಲ್ಲಿ ಮೊದಲದಾಗಿ ಪ್ರಿಯರೇ ನಾವು ಪಶ್ಚಾತ್ತಾಪಡೋಣ. ಥ್ಯಾಂಕ್ ಯು ಡ್ಯಾಡಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅತ್ಯುನ್ನತವಾದ ನಿಮ್ಮ ಪ್ರಸನ್ನತೆಯಿಂದ ಕೂಡುವಂತಹ ಈ ಸನ್ನಿಧಿಯಲ್ಲಿ ನಿಮ್ಮ ಕೃಪೆಯೊಂದಿಗೆ, ನಿಮ್ಮ ಕರುಣೆಯೊಂದಿಗೆ ನಮಗೆ ಪರಮೋನ್ನತ ಸತ್ಯವನ್ನು ನೀವು ನಮಗೆ ಬಹಿರಂಗಪಡಿಸಿದ್ದೀರಿ. ಆ ಸತ್ಯ ಟ್ರೂತ್ ಏನಂತಂದರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತದೆ, ನಿನ್ನ ವಿಶ್ವಾಸ ನಿನಗೆ ಜಯವನ್ನು ಕೊಡ್ತದೆ. ಥ್ಯಾಂಕ್ ಯು ಡ್ಯಾಡಿ. ನಿಮ್ಮ ಆತ್ಮರ ಮೂಲಕ, ನಿಮ್ಮ ವಾಕ್ಯದ ಸಹಾಯದೊಂದಿಗೆ ಈ ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸ ಎಂಬ ಆ ಒಂದು ತಿಳುವಳಿಕೆಯನ್ನು ನಮ್ಮನ್ನು ಮೂಡಿಸಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ದಿವ್ಯವಾಣಿ ಲೈವ್ ಈ ಪ್ರೋಗ್ರಾಮ್ನಲ್ಲಿ, ಈ ಒಂದು ಪರಲೋಕದ ತಂದೆಯ ಈ ಔತಣಕೂಟದಲ್ಲಿ ಯಾರೆಲ್ಲ ಇದನ್ನು ವೀಕ್ಷಿಸ್ತಾ ಇದ್ದಾರೋ ಪ್ರತಿ ಒಬ್ಬೊಬ್ಬರಲ್ಲಿ ಇದುವರೆಗೂ ಇದ್ದಂಥ ತಪ್ಪಾದ ತಿಳುವಳಿಕೆ ಅದೇನೆಂದರೆ, ನನ್ನ ದೇವರು ನನಗೆ ಜಯವನ್ನು ಕೊಡ್ತಾರೆ ಎಂಬುದಾಗಿ. ಥ್ಯಾಂಕ್ ಯು ಡ್ಯಾಡಿ. ಆ ತಪ್ಪಾದ ತಿಳುವಳಿಕೆಯನ್ನು ಇವತ್ತು ಅವರಿಂದ ತೆಗೆದುಹಾಕಲಿಕ್ಕಾಗಿ ನೀವು ನಮಗೆ ಕಲಿಸ್ಕೊಟ್ರಿ. 1 ಯೋಹನ 5ನೇ ಅಧ್ಯಾಯಕ್ಕೆ 4ರಲ್ಲಿ ನಿನ್ನ ವಿಶ್ವಾಸವು ನಿನಗೆ ಜಯವನ್ನು ಕೊಡುವಂಥದ್ದು ಎಂಬುದಾಗಿ. ಥ್ಯಾಂಕ್ ಯು ಡ್ಯಾಡಿ. ಇವರ ವಿಶ್ವಾಸ ಇವರಿಗೆ ಜಯವನ್ನು ಕೊಡುವಂತಾಗಲಿ. ಇವರ ವಿಶ್ವಾಸ ಇವರಿಗೆ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಸಕಲವನ್ನು ಕೂಡ ಅನುಗ್ರಹಿಸಿ ಕೊಡುವುದಕ್ಕಾಗಿಯೇ ನೀವು ಅವರಿಗೆ ವಿಶ್ವಾಸವನ್ನು ಈಗಾಗಲೇ ಕೊಟ್ಟುವುದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬೊಬ್ಬರಲ್ಲಿರುವಂಥ ವಿಶ್ವಾಸ ಅದು ಪ್ರಭು ಯೇಸು ಕ್ರಿಸ್ತರಲ್ಲಿದ್ದಂಥ ವಿಶ್ವಾಸ. ಅಂಥ ವಿಶ್ವಾಸವನ್ನು ನೀವು ಈ ಮಕ್ಕಳಿಗೆ ನೀವು ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಡ್ಯಾಡಿ. ಥ್ಯಾಂಕ್ ಯು ಜೀಸಸ್. ವಿಶೇಷವಾಗಿ ಇಷ್ಟು ಹೊತ್ತು ನಿಮ್ಮ ಆತ್ಮರ ಮೂಲಕ ನನ್ನನ್ನು ಮತ್ತು ಈ ನನ್ನ ಪ್ರೀತಿಯ ಸಹೋದರರನ್ನು ಮತ್ತು ಈ ಲೈವ್ ಪ್ರೋಗ್ರಾಮನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಕೂಡ ನೀವು ಮುನ್ನಡೆಸಿದ್ದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬೊಬ್ಬರು ಕೂಡ ಯಾವ ಕಾರಣಕ್ಕೂ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಅವ್ರಿಗೆ ಬೇಕಾದ ಜಯವನ್ನು ಈ ಲೋಕದಲ್ಲಿ ಎಲ್ಲೂ ಕೂಡ ಹುಡುಕದೆ ಅವುಗಳೆಲ್ಲದರಲ್ಲೂ ಜಯವನ್ನು ಕೊಡುವಂಥ ವಿಶ್ವಾಸವನ್ನು ನಾನೇ ನನ್ನ ಆತ್ಮದೊಳಗಡೆ ಹೊಂದಿಕೊಂಡಿದ್ದೀನಿ ಎಂಬುದಾಗಿ ನಂಬುತ್ತಾ ನಿಮ್ಮ ವಾಕ್ಯದ ಮೂಲಕ ಆ ವಿಶ್ವಾಸವನ್ನು ಬಲಪಡಿಸಿಕೊಂಡು ಆ ವಿಶ್ವಾಸದ ಮಾರ್ಗದಲ್ಲಿ ಪ್ರತಿಯೊಬ್ಬರು ಮುನ್ನಡೆಯುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಯಾರೆಲ್ಲ ಈ ಲೈವ್ ಪ್ರೋಗ್ರಾಮನ್ನು ವೀಕ್ಷಿಸ್ತಾ ಇದ್ದಾರೋ ಪ್ರತಿ ಒಬ್ಬೊಬ್ಬರನ್ನ ಯೇಸು ನಾಮದಲ್ಲಿ ಆಶ್ವಸ್ತದನೆ, ಅಭಿಷೇಕಿಸ್ತದನೆ. ಅವರಲ್ಲಿರುವಂತಹ ಪ್ರಭು ಯೇಸುವಿನ ವಿಶ್ವಾಸ ಅವರನ್ನ ಜಯದ ಹಾದಿಯಲ್ಲಿ, ಸ್ವಸ್ಥತೆಯ ಹಾದಿಯಲ್ಲಿ, ಸಮೃದ್ಧಿಯಾದ ಹಾದಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಮುನ್ನಡೆಸುವಂತಾಗಲಿ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದಿವ್ಯವಾಣಿ